ಇದೀಗ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಆದ್ದರಿಂದ ನಮ್ಮ ಗೌರವಾನ್ವಿತರನ್ನ ವೇದಿಕೆಗೆ ತುಂಬ ಹೃದಯದ ಪ್ರೀತಿಯಿಂದ ಹಾಗೂ ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ. ಇದೀಗ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಅವರನ್ನ ನಮ್ಮೆಲ್ಲರ ಪರವಾಗಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಸರ್. ಅವರು ವೇದಿಕೆ ಮೇಲೆ ಬರಬೇಕಾಗಿ ತುಂಬಾ ಗೌರವದಿಂದ ಆಹ್ವಾನಿಸಿದ್ದೇವೆ ಸರ್. ಹಾಗೆ ಪಾಪಣ್ಣ ಸರ್ ಅವರು ಹಾಗೂ ವಾಸು ಇಕ್ಕಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ವೇದಾವತಿ ಮೇಡಮ್ ಅವರು ಹಾಗೂ ನಮ್ಮ ಮಹೋತ್ಸವ ಆರಾಧನಾ ತಂಡದ ಸಂಸ್ಥಾಪಕಿಯಾಗಿರುವಂತಹ ಪದ್ಮಶ್ರೀ ಮೇಡಮ್ ಅವರನ್ನ ಕೂಡ ತುಂಬ ಹೃದಯದ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಸರ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಸ್ವಾಮೀಜಿ ಅವರಿಗೆ ಗೌರವವನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಂದಾರ ರಾಜೇಶ್ ಭಟ್ ಸರ್ ಅವರಿಗೆ ಆಶಾ ಮೇಡಮ್ ಅವರು ಹೋಗಿ ಎರಡಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಮುಂದೆ ಬಸವರಾಜ್ ಸರ್ ಅವರು ನಮ್ಮ ಪಾಪಣ್ಣ ಸರ್ ಅವರಿಗೆ ಎರಡಿಕೆಯನ್ನ ನೀಡಿ ಗೌರವಿಸಬೇಕು. ವಾಸು ಸರ್ ಅವರಿಗೆ ಎರಡಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮುಂದೆ ಅಭಿಷೇಕ್ ಸರ್ ಅವರು ವೇದಾವತಿ ಮೇಡಮ್ ಅವರಿಗೆ ಎರಡಿಕೆಯನ್ನ ಮುಂದೆ ವಿದ್ಯಾ ಮೇಡಮ್ ಅವರು ನಮ್ಮ ಪದ್ಮಶ್ರೀ ಮೇಡಮ್ ಅವರಿಗೆ ಎರಡಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇಂದು ನಮ್ಮ ಈ ಒಂದು ಆಟಿ ಎಂಬುವಂತಹದ್ದು ಈ ಒಂದು ಆಧುನಿಕ ಕಾಲದಲ್ಲೂ ಕೂಡ ನಮಗೆ ನೆನಪಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಒಂದು ಕಡೆಯಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ ಬೆಳೆಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮಹೋತ್ಸವ ಆರಾಧನಾ ಸಂಸ್ಥೆಗೆ ಈ ಒಂದು ಸಹಾಯವನ್ನ ಇಂದು ನೀಡಿರುವಂತಹ ಸ್ವಾಮೀಜಿ ಅವರಿಗೆ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಈ ಒಂದು ಕಾರ್ಯಕ್ರಮದ ವಿಚಾರವನ್ನ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಆದ್ರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳಿಗಾಗಿ ಈ ವೇದಿಕೆ ಸರ್. ಹಾಜರಾಗಿರುವಂತಹ ಎಲ್ಲ ಗೌರವಾನ್ವಿತರು ಕೂಡ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಒಂದೇ ಮಾತಿನಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಸ್ವಾಮೀಜಿ ಅವರ ಮಾತಿಗಾಗಿ ಈ ವೇದಿಕೆ. ओंकार स्वरूपेणाय आनंदमयी आचार्य उपाध्याय सर्वकार्यके
ಸಜ್ಜಾವತ್ತಿದೆ ನಮಸ್ತು ಮತ್ತೊಂದು ಓಂಕಾರಂ ಬಿಂದುಸೇನಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮಧರ್ಮಸುಧಂ ಚೈವ ಓಂಕಾರಾಯ ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆಟಿದು ಒಂಜಿ ದಿನ ಈ ಕಾರ್ಯಕ್ರಮ ಇನಿ ಆರಾಧನಾ ಬಳಗ ಪದ್ಮಶ್ರೀ ನಿಂದೋಡಿ ಪತ್ರಕರ್ತೆಗಳ ಅಂದರೆ ವಿಶೇಷವಾಗಿ ಸಂಸ್ಕೃತಿ ಪ್ರಿಯರು ಜಾನಪದ ಅಕಾಡೆಮಿದ ಜಿಲ್ಲೆಯ ಅಧ್ಯಕ್ಷರು ಬೊಕ್ಕ ತುಳುನಾಡ ವಾರ್ತೆ ಎಂಗನ ಉತ್ಸಾಹಿ ತರುಣಿ ಶ್ರೀಯುತ ಪುನೀತ್ ಶೆಟ್ರು ಮೊದಲ ಮಾತ್ರ ಸಹಯೋಗಗಳು ದವಡತ್ರಯ ಜೈನಕಾಶಿ ಟ್ರಸ್ಟ್ ಆಶ್ರಯಗಳು ಇನಿ ಜೈನ ಮಠ ಬೆದ್ರದ ಭಟ್ಟಾರಕ ಭವನ ರಮಾರಾಣಿ ಶೋಧ ಸಂಸ್ಥಾನದ ಕೈಕದೀಪುನ ಈ ಸಭಾಭವನರು ಜೋಗುಲಿನ ತೆಲಿಪು ನಲಿಕೆದ ಒಂಜಿ ಕಾರ್ಯಕ್ರಮಕ್ಕೂ ವೇದಿಕೆ ಸಜ್ಜಾದ ವಿಶೇಷವಾದ ಪಕ್ಕೂಡು ನಮ್ಮನ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂಡು ಬೇಷ ಕಾರ್ತಿಕ್ ಆಟಿ ಬಂದ ಈ ಒಂಜಿ ಹೊತ್ತು ಒಂದು ಮಾತ್ರ ನಮ್ಮ ಪಕ್ಕು ಬೇಷರು ಸುಂಟಾನ್ ಪಾಣದು ಭೂಮಿನ ಹದ ಮಾಡ್ತದೆ ವಿಶೇಷವಾದ ಸಜ್ಜು ಮಾಡ್ತದೆ ಬೇಷರು ನಾನಾ ವೇಷದ ಜೀವನ ಅವರ ಬಲ್ಲಿ ಅವೊಂದು ಎಟ್ಟೆಯ ವೇಷದ ಜೀವನ ಅವರು ಒಂದು ಪಣದು ಭೂಮಿ ತಾಯ್ದ ಭೂಮಿ ಅಪ್ಪೆದ ನಮ್ಮ ಮಾತ ಪ್ರೀತಿದು ಎಂಚ ಮಡಿಲಿಡು ನಮ್ಮ ಕುಲ್ಲುದು ನಮ್ಮನ ಒಂಜಿ ಜೀವನವು ನಿಜವಾದ ಆಸರೆ ಬಕ್ಕೊಂಜಿ ರಕ್ಷಣೆ ಅಪ್ಪೆಡ ತಿಕ್ಕುಳ ಅಂಚನೆ ಈ ಭೂಮಿ ತಾಯಿಗೆ ನಮಗ್ ಬಡವು ಬಾಜಿಲಿನ ಹಿಂಗು ನಂಚಿನ ಶಕ್ತಿ ಈ ಭೂಮಿ ತಾಯಿ ಮಾತ್ರ ಕೊಡ ಸಾಧ್ಯ ಉಂಟು ಅಂಚಾದ ಈ ಹೊತ್ತಿಗೂ ಎಂಗಳು ಕಂಡುಡು ಎಡೇನೆ ಬೆಂದದು ಬರ್ಸ ಜೋರಿ ಪುನಗ ಮಾತ್ರೆಗಳ ಬೆನರಾಗಿ ಆ ಹೊತ್ತಿಗೂ ಬೆಂದನಕಲ್ನ ಮೈ ಕೈ ಬೇನೆಯನ್ನು ದೂರ ಪೋರಿಸಲಾದ ಎಂಗನ ಕಳೆ ಬರ ಬಲ್ಲಿ ಕುಲ ಕೆಟ್ಟರ ಬಲ್ಲಿ ಅಂಚಾದ ಸಮೃದ್ಧವಾದ ತುಳುನಾಡು ಸಂರಕ್ಷಣೆ ಅವರು ಪರಿಸರ ಬೊಕ್ಕ ಮುಲ್ತ ಮಾಂತ ಎಂಗಳು ಬುಳೆ ಪುನ ಬುಳೆ ಐದು ಎಡ್ಡೆ ಬಲಬರೋಡು ಬಂತು ನಮಗೆ ಎಡ್ಡೆ ಭಾವನೆ ಆಟಿ ಕಳಂಜಿ ಈ ಭೂಮಿಗೆ ಬರ್ತದೆ ಎಡ್ಡೆದ ಮದಿಪುನು ಕೊರ್ಪುನ ನೃತ್ಯ ಮಲ್ಪುನ ನಮನ ನವಿರಾಯಿ ನೆಂಚಿನ ಹಾಸ್ಯದ ಮೂಲಕ ಸಂಸ್ಕೃತಿದ ಪಳಕಳೆಯನ್ನು ಐನ್ಯಾತು ಪುಗರ್ದು ಐನು ಪೊರ್ಲುಡು ಬಿರಿಯುನ ಆ ದೃಶ್ಯವನ್ನು ತೂಪುನಂಚಿನ ಸಂದರ್ಭ ಅಂಚಾದ ಈ ಆಟಿ ಕಳಂಜಿಯನ್ನು ಕಂಡು ನಾವು ವಿಶೇಷವಾದ ನಮ್ಮ ಲೋಕವು ಸಮೃದ್ಧಿ ಅವರು ಈ ಭೂಮಿಗೆ ಕಲ್ಯಾಣ ಅವರು ಈ ಭೂಮಿಗೆ ಬುಳೆವನ ಬುಳೆ ಎಡ್ಡೆ ಅವರು ಒಕ್ಕ ನಮ್ಮನ ಸಮಸ್ತ ಕುಟುಂಬ ಪರಿವಾರದಲ್ಲಿ ರೋಗ ರುಜಿನನ್ನು ಬರಂದೆ ಒಳ್ಳೆ ರೀತಿಯ ಹಾನಿ ಆವಂದೆ ಲೋಕ ಸಮೃದ್ಧಿ ಅವರು ಪುನಃ ಆಚರಣೆ ಆದ ಮತ್ತೆ ತಂದೆ ಒಳಾಂಗಣಗಳು ಶಬ್ದದ ದೋಲಿಪು ತಮ್ಮರೆಪು ದುಡೀಪು ಒಂದು ಮಾತ್ರ ನಮ್ಮನ್ನ ನೋವು ಮರೆಪು ನಂಚಿನ ಬೇರೆ ಬೇರೆ ಸಾಧನಗಳು ಕೇವಲ ನೋವು ಮಾತ್ರ ಉತ್ಸಾಹದ ಸಂಕೇತಲ ಅಂದ್ರೆ ಸಮೃದ್ಧಿದ ಸಂಕೇತಲ ಅಂದ್ರೆ ನೆಮ್ಮದಿದ ಸಂಕೇತಲ ಅಂದ್ರೆ ಅಂಚಾದ ನಮ್ಮ ಕೂಡ ಕಂಡುಡು ನೇಜಿ ನಡ್ನಾಗ ಪಾಡ್ತನ ಬಣ್ಣಗ ಅಂಚಿನ ಬುದ್ಧದ ದೈವದ ಮರ್ಯಾದದ ಕೋಲು ಗೂಡು ನಡಪು ನಂಚಿನ ಸಂದರ್ಭಲೆಲ್ಲ ಆ ದುಡಿತ ಪ್ರಯೋಗವನ್ನು ನಮಗ್ ನಲ್ಕೆದಕ್ಕಲು ಪರವೇರು ಪಂಬದೇರು ತೋಜವನೇನು ನಮ್ಮ ತೋಜವರು ಸಾಧ್ಯ ಉಂಟು ಅಂಚನೆ ಅವೇ ರೀತಿಯ ಪರತ್ತಿಯನ್ನು ಬಂದು ವಿಶೇಷವಾದ ಕಥಾನಕದ ಹಂದರೊಲೆನು ಬಾರಿ ಪೊರುಳು ರಾಗುಡು ಐತ ಮಹಿಮೆ ಐತ ನೋವು ಉಡಲದ ಬೇನೆ ಮಾಂತಲ ಮಾಜು ಲೆಕ್ಕ ಆ ಕಥಾನಕದ ದೃಶ್ಯದ ಏರು ವಿಶೇಷವಾದ ಆ ಬಣ್ಣ ಬಾಣದ ಒಂಜಿ ಗಗ್ಗರದ ಸೇವೆಯನ್ನು ಸಲ್ಲಿಸವೆರ ಅದಕ್ಕೆ ಪೂರ್ವಕ್ರಿಯದ ಕಥೆಗಳೇನು ಒಂಜೊಂಜೇನೆ ನೆನಪು ಕೊಟ್ಟವನ ಕತೆ ಆ ಪರತ್ತಿ ಬಂತೇವೆ ಅಂಚಾದ ಎಂಕಲ್ನ ಮಂದಾರ ರಾಮಾಯಣಗಳು ಈ ತುಳುನಾಡದ ಸಂಸ್ಕೃತಿನ ಅನಾವರಣ ಮಲ್ಪನ ಕೆಲಸನು ಬಾರಿ ಪೊರ್ಲುಡು ಮಲ್ಪನ ನಿರ್ಧಾವನೆ ಇನಿ ಮಂದಾರ ಕೇಶವ ಭಟ್ರನ ಪುತ್ರಿ ನಮ್ಮ ರಾಜೇಶ್ ಭಟ್ರುಲ ಇಡೆ ಬಂದೇರಿ ತುಂಬಾ ನೆಮ್ಮದಿ ಆಪಲು
ಈ ಒಂದು ಕಳಸೆ ಐಟ್ ಏತು ಸೇರ್ಪಾಡು ಆ ಕಳಸೆಡಿತ್ತಿನ ಬಾರಿ ಎಂಚ ಐಟಿನ ಕೇದಾಯಿ ಒಂದು ಓಲ್ಲ ನಮ್ಮ ಗುಡ್ಡಿಲೆಡ ಅಥವಾ ಬೇಲಿಲೆಡ ಇಪ್ಪುನಂಚಿನ ಕೇದಾಯದ ಕಮ್ಮನೆ ಇಲ್ಲಿ ನಮ್ಮ ಕಳಸದ ಮೂಲಕ ನಮಕ್ ತೋಜೊಂದುಂಡು ಸೇವಂತಿಗೆದ ಪೂ ಕೊರ್ಲಾಂಡಲ ಕೇದೆಗೆದ ಬಣ್ಣ ಹೊನ್ನಾದು ಅವೆದ ಪರಿಮಳ ನಮ್ಮ ಮುಖದ ಮಾಂದ ಘಾಟುಲೇನು ಮಾದ ದೂರ ಮತ್ತದು ರೆನ್ ಮನುಲೇನು ಅರಳಿಸವನ್ನ ಕೆಲಸವನ್ನು ಮಾಡ್ಕೊಂಡು ನಮ್ಮ ಊರದ ಹೂವು ಆತ ಮಾತ್ರ ತಂದೆ ಐಟೊಂದು ದೋಡು ಉಂಟು ಐದು ಒಟ್ಟು ಚೆನ್ನೆಮಣೆ ಉಂಟು ಆ ಚೆನ್ನೆಮಣೆ ವಿಶೇಷವಾಗಿ ಗುರುಗಂಜಿ ಉಂಟು ಆ ಗುರುಗಂಜಿನ ಪತ್ತೊಂದು ನಾಲ್ನಾಲಿ ಪೆದ್ದ ತೆಪ್ಪುಡೆಂಚ ಮುಂಜಾನಗೆಂಚ ಐನಾಂಗೆಂಚ ಅವು ಖಾಲಿ ಆಗಿ ಬೊಕ್ಕದ ಎದುರಿದ ಕುಡೆದ ಇಲ್ಲಿ ಐತೆ ಎದುರಿದ ಇಲ್ಲಿ ಇಲ್ಲ ಪೆದ್ದ ತೆಪ್ಪುನ ಇಂಚಿನ ಮಾತ ಕತೆ ನಮಗೂ ಮಾತ ಎಲ್ಲಿಯ ಕಾಲದ ಜೀವನವನ್ನು ನೆನಪು ಮಾಡ್ಕೊಂಡು ಅಂಜಾದು ಎಂಬುದು ಹೆಚ್ಚಿ ಪಾತೆರುಜ ಇದ್ದೇನೆ ಎಂಬುದು ಮಸ್ತ್ ಕೊಟ್ಟು ಹೋದುಡು ಅಂಜಾದು ಈ ಆಟಗಳಂಜಿದ ಪ್ರತಿಯೊಂದು ಹಂತೊಂದ ನಮ್ಮನ್ನ ಬೇನೆ ಬೇಸರಲ್ಲಿ ಮಾತ್ರ ದೂರ ಮಾತು ಬಂದೆ ನಮ್ಮನ್ನ ಪ್ರೌಢಿಮೆ ನಮ್ಮನ್ನ ಬುದ್ಧಿವಂತಿಕೆ ನೆತ್ತ ಪ್ರದರ್ಶನ ಒಂದು ಚದುರಂಗದ ಆಟಗಳು ರಾಜೆ ಮಂತ್ರಿ ಕುದುರೆ ಆನೆ ಕಾಲಾಡುಡು ಎಂಜೆ ಕೂಡ ಪದ ತಿಳಿದು ಅವೇ ರೀತಿ ಚೆನ್ನೆಮಣೆ ಇಟ್ಟು ಚೆನ್ನೆಮಣೆ ಹಾಕರ ಗೊಬ್ಬರ ಅಂದ ಬಂದ್ಪುಣ ಜಾಗೃತಿ ಮೂಡಿಸೋನ ಕೆಲಸ ಇನಿ ಆಟಿದು ಒಂಜಿ ದಿನ ಈ ಒಂಜಿ ದಿನ 364 ದಿನದ ಉತ್ಸಾಹ ಕೊಡ್ರೈತುನ ಅಂಜಾದು ಇನಿತ ಪ್ರಾರಂಭ 365 ಕಳಸ ಏತಿ ಎಲ್ಲಿ ಉಂಟ ಒಂದು ಪಾವು ಸೇರಿ ಐದು ಕಳಸೆ ಅಂಜಾದು ಎಲ್ಲಿಯ ಜೋಗುಲು ಕೂಡ ಪಾವುದ ಲೆಕ್ಕ ಐದು ಸೇರಿದ ಲೆಕ್ಕ ಮಧ್ಯಮ ವರ್ಗದಾಗಲಿ ಮಲ್ಲಕ್ಕೂ ಕೂಡ ಕಳಸದ ಲೆಕ್ಕ ಎಲ್ಲಿಯಾಗಿ ಬೇಗ ಬೇಗ ಉಪಯೋಗ ಅನ್ಬೇಡಿ ಎಲ್ಲೇ ಕೆಲಸ ಮಲ್ಲ ಒಂದೇ ಜಾಸ್ತಿ ಕೊಟ್ಟು ಉಪಯೋಗ ಅನ್ಬೇಡಿ ಕಳಸನು ಪೂರ್ತಿ ಉಪಯೋಗ ಅನ್ಬೇಡಿ ಅಂಚಿನ ನಮ್ಮ ಬಾವು ಸೇರಿ ಕೆಲಸದ ಲೆಕ್ಕ ನಮ್ಮ ಈ ಸಮಾಜದ ಮಾತ್ರ ರೀತಿಯ ಎಡ್ಡೆ ಕೆಲಸಗಳನ್ನ ಜವಾಬ್ದಾರಿ ತೆಗೆದು ಭಾರವನ್ನು ಪೂರ ಮಲ್ಲಾಗಲಿ ತೆಗೆದುಕೊಂಡಾಗ ಆ ಭಾರದ ನಡುಟು ನಮ್ಮನೆಲ್ಲ ಭುಜಕ್ಕೂ ಭುಜ ಉಂಡು ಹೆಜ್ಜೆಗೆ ಹೆಜ್ಜೆ ಉಂಡು ಅಂತ ಕಲ್ಪನೆ ನೆಗಲಿಗೆ ಬೋಡು ವಿಶೇಷವಾದ ನಮ್ಮನ್ನ ಕಾರ್ತಿ ರಾಟಿ ಸೋಣ ಕನ್ಯೆ ನನ್ನ ಸೋಣ ತಿಂಗಳು ದೇವರನ್ನ ಗುಡಿಗೆ ಹೋಗು ಶುಕ್ರವಾರ ಅಂಗಾರ ಪ್ರತಿದಿನವೂ ನಮಗೆ ಕೊಲ್ಲುವ ದಿನನೇ ಆಂಡಲ ಸಿಂಗೋಡ ಎಂಜಿನ ಸಂಕ್ರಾಂತಿ ಎಂಜಿನ ಅಂತ ನಾವು ಪ್ರತಿಯೊಂದು ರಾಷ್ಟ್ರ ಭೂಮಿಗೆ ಎಣ್ಣೆ ಬಾಡ್ನ ಈ ಎಡ್ಡೆ ಕೆಲಸವೇನು ನಮ್ಮ ಆರಾಧನಾ ತಂಡದಲ್ಲಿ ಸಮಾಜ ಮಂದಿರಗಳು ಬಾರಿ ಕೊಲ್ಲೂರು ಎಂಬುದು 2 ವರ್ಷದ ಜನಪದ ಅಕಾಡೆಮಿ ಮಗ್ಗದ ಅಂಜನೆ ಪದ್ಮಶ್ರೀಯರ್ನ ಬಟ್ ನಿಡೋಡಿದಾರ್ನ ಒವೇ ಕಾರ್ಯಕ್ರಮಗಳ ಪೂರ್ಣ ರೂಪದ ಸಹಯೋಗವನ್ನು ದವಳತ್ರೆ ಟ್ರಸ್ಟ್ನ ಮೂಲಕ ಉಚಿತವಾದ ಮಿತ್ತಿಗಳಿಗೆ ಕೊಡಪ ನಿಗಲ ಪ್ರತಿ ತಿಂಗಳ ಕಾರ್ಯಕ್ರಮ ನಿಗಲಿಗೆ ಓದ ಅವಕಾಶ ಬೇಕಡೆ ನಿಜ್ಜಿಂದ ನಿಗಲಿಗೆ 3 ರಿಸರ್ವ್ ಕಣೊಂದು ಮಂದಾರ ಕೇಶವ ಭಟ್ರು ಎಂಗ್ಲಿಗೆ ವಸ್ತು ಎಷ್ಟೇ ಉಪಕಾರ ಮಾಡ್ತಿದೆ ಮಂದಾರ ರಾಮಾಯಣ ಮಾತಾಡ್ತು ಮಹಾಭಾರತ ಮಾತಾಡ್ತು ಬೇರೆ ಬೇರೆ ರೀತಿಯ ಒಂದು ಜಾನಪದ ಅಂತಸತ್ವವನ್ನು ಅನಾವರಣ ಮಾಡಿದ ಕೆಲಸವನ್ನು ಮಾಡ್ತಿದೆ ಅಂಚಿನ ನಮನ ದೇಶದ ಕವಿ ಆರ್ನ ಕಾರ್ಯಕ್ರಮದ ಮೇಲೆ ನಿರಂತರ ನಡೆಕೊಡುವುದು ರಾಜ್ಯಸಭೆಗೆ ಏಪಲ ಇಲ್ಲಿ ಒಂದು ಉಚಿತವಾದ ನಮ್ಮ ಕೊಟ್ಪಾನ್ ಕಣೊಂದು ಎಂಕಲ ಅಕೌಂಟೆಂಟ್ ಲಾ ಅಂಚನೆ ನ್ಯಾಚುರೋಪತಿ ನೈಸರ್ಗಿಕ ಚಿಕಿತ್ಸೆ ಕೊಡ್ತಾರೆ ಈ ರೀತಿಯ ಕಾರ್ಯಕ್ರಮಗಳಿಂದ ನಮ್ಮ ಮನದ ರೋಗಗಳು ನಿರೋಧ ಉತ್ಸಾಹ ಜಾಸ್ತಿ ಆಗುದು ಸಂಸ್ಕೃತಿ ಪ್ರಿಯರು ನಮ್ಮ ಅವಳು ಜ್ಞಾನವು ಆಸ್ವಾದನೆ ಮಾಡ್ತವು ತಿರ್ಲಿನು ಪೊರ್ಲುನು ತಿನ್ನರ ಪ್ರಯತ್ನ ಮಾಡ್ತವು ಅವು ತಿನ್ನು ಕಂಡ ವಸ್ತು ರೂಪಡದ್ದು ಜ್ಞಾನ ರೂಪಗಳು ಅಂಚಿನ ತಿರ್ಲು ನಮ್ಮನ ಸಾಹಿತ್ಯ ಉಡುತ್ತು ನಮ್ಮನ ಜನಪದ ಜನಕುಲಿಡುವುದು ನಮ್ಮನ ಈ ನಾಡು ಐದು ಬೊಕ್ಕಲಾದ ಮದತ್ತ ಮೇಲೆಗ ಶಾಶ್ವತವಾಗಿ ಎಲ್ಲರೂ ಕೂಡ ತುಳುನಾಡಿನ ಸೊಗಡನ್ನು ಅರಿಯುವ ಹಾಗೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಕೇಕೆ ಇಲ್ಲಿಯ ನೋವು ನಲಿವುಗಳು ಇಲ್ಲಿಯ ಪಾಡ್ತನಗಳು ಇಲ್ಲಿಯ ಹಾಡು ಇಲ್ಲಿಯ ಕೃಷಿ ಬದುಕು ಇಲ್ಲಿಯ ಆಟಗಳು ಇದನ್ನೆಲ್ಲ ನಾವು ತಿಳಿಯುವಂತ ಒಂದು ಕಾರ್ಯಕ್ರಮ ಆಟಿದು ಒಂದು ದಿನ ಮುಂದಿನ ಸಂದರ್ಭಗಳಲ್ಲಿ ಹಪ್ಪಂಗಾಯಿ ಬತ್ತುನ ಪಲ್ಲಿಗುಪ್ಪುನ ಅಂಚಿನ ಕಾರ್ಯಕ್ರಮದ ನಿರಂತರ ನಡಪುನಂಚಿನ ಕೆಲಸ ಎಂಕನ ಆರಾಧನಾ ನಡಪಣನ್ನು ಪ್ರಾರ್ಥನೆ ಮಾಡಿಕೊಂಡು ಇನಿ ಎಂಕನ ಬಿನ್ನೆರಾದ ಬತ್ತುನ ಮಾತ ಆಶೀರ್ವಾದ ಭಗವಂತನ ಇಪ್ಪಡು ಎಲ್ಲಿ
ಪಾವುದಲೆಗ ಸೇರಿದಲೆಗ ಬತ್ತದು ಮೂರು ಸೇರಿದಿನ ಜೋಕುಲೆಗೆ ఒక ಅದನ್ನ ಅಪ್ಪಮ್ಮನಿಗೆ ವಿಶೇಷವಾದ ಆಶೀರ್ವಾದ ಜೋಕುಲೆಗೆ ರಜೆ ಪುನಗ ಇಂಚಿನ ಸಂಸ್ಕೃತಿನ ಪರಿಚಯ ಮಲ್ಪನ ಕೆಲಸವನ್ನು ನಿರಂತರ ತಂದೆ ತಾಯಿಗಳಿಗೆ ಅಪ್ಪಮ್ಮನಕ್ಕೆ ಮಲ್ಕೊಡಲು ಪಡೆದು ನಮ್ಮನ್ನು ರದ್ದು ಪಾತೆರವು ಶುಭ ಹಾರೈಸುವ ತುಳುನಾಡು ಅಪ್ಪೆ ಪುಷ್ಪಾಂಗಿನಿ ಮಹಾತಾಯಿ ಪದ್ಮಾವತಿ ಅಮ್ಮ ನಮ್ಮ ನಂಬಿದಂಚಿನ ಮಾತ ಕುಲದೇವರಿ ನಾಗದೇವರಿ ನಮ್ಮ ಮಾತ ರಕ್ಷಣೆ ಮಲ್ಪಡನ್ನು ಪಡೆದು ಈ ಕಾರ್ಯಕ್ರಮ ಪೊರುಳು ಉದೀಪನಾದ ಮಾತ ಕಾರ್ಯಕ್ರಮ ಆಸ್ವಾದನೆ ಮಾಡ್ತದೆ ನಮ್ಮನ್ನ ಬೆರಿ ಕಟ್ಟಿದ ಜೋಕುಲೆಗಳ ఒక ಈ ತಂಡದಗಳ ಪ್ರೋತ್ಸಾಹ ಮಾಡ್ಕೊಂಡು ನಮ್ಮ ರಡ್ಡೆ ಬಾತೆರವು ಶಾಂತಿ ಕೊಡುವ ಓಂ ಶಾಂತಿ 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 ಪ್ರೋತ್ಸಾಹದ ಹಾಗೂ ಆಶೀರ್ವಾದದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಈ ಒಂದು ಆಶೀರ್ವಾದ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನಮ್ಮ ಕಲಾವಿದರ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ಈ ಕಾರ್ಯಕ್ರಮವನ್ನ ಕುರಿತು ನಮ್ಮ ಮಂದಾರ ರಾಜೇಶ್ವರ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈ ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ಮನೆ ಮನೆಗಳಲ್ಲೂ ಆಗ್ತಾ ಇತ್ತು ಅಂತ ಕರೀತಾರೆ ಆಟಿಯಲ್ಲಿ. ಯಾಕಂದ್ರೆ ಆಟಿ ಹೇಳುವಂಥದ್ದು ಆಚರಣೆ ಆಧುನಿಕತೆಗೆ ಸರಿಯಾಗಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಬಹುದಾಗಿದೆ. ಆದರೂ ಈಗಲೂ ಆಟಿ ಅನ್ನೋದು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಅನ್ನೋ ಹೆಮ್ಮೆ ನಮಗಿದೆ. ಅದರಲ್ಲೂ ವಾಯ್ಸ್ ಆಫ್ ಆರಾಧನಾ ತಂಡ ನಿರಂತರವಾಗಿ ನಾನು ಕಂಡಂತೆ ಗ್ರಾಮೀಣ ಪ್ರತಿಭೆಗಳಿಗೆ ವಿಶೇಷವಾಗಿ ನಾನು ನಿನ್ನೆ ಲೇಖನವನ್ನು ಮಾಡಿದ್ದೆ, ಅದು ಆಗಿದೆ ಅಂತ ನಾನು ಭಾವಿಸ್ತೇನೆ. ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗುವಂಥದ್ದು ಕಮ್ಮಿ ಹೇಳುವಂತಹ ಸಂದರ್ಭದಲ್ಲಿ ವಾಯ್ಸ್ ಆಫ್ ಆರಾಧನಾ ತಂಡ ಏನಿದೆ ಬಹಳಷ್ಟು ಜನ ಅವರು ಕಾರ್ಯಕರ್ತರಿದ್ದಾರೆ. ಅವರೆಲ್ಲರೂ ಒಮ್ಮತದಿಂದ ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ಸು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಹಾತಾಯಿ ಪದ್ಮಶ್ರೀ ಭಟ್ರು ಕಾರಣ ಅಂತ ಆಗಿರೋದ್ರಿಂದ ಒಂದು ಚಪ್ಪಾಳೆ ಅವರಿಗೆ ಬರಲಿ ಅಂತ ನಾನು ಭಾವಿಸ್ತೇನೆ. ಇನ್ನು ಇತ್ತೀಚಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತುಳುನಾಡು ವಾರ್ತೆ ಕೊಡಗ, ನಾನು ಒಬ್ಬ ತುಳುನಾಡು ವಾರ್ತೆಯ ಅಧಿಕೃತ ಪ್ರತಿನಿಧಿ ಅನ್ನೋ ಸಂತೋಷ ಮತ್ತು ನಮ್ಮ ಸಂಪಾದಕರು ಪುನೀತ್ ಅವರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನ ನೀಡ್ತಾ ಇರೋದು ಉತ್ತಮ ಬೆಳವಣಿಗೆಯ ಮತ್ತೊಂದು ರೂಪ ಅಂತ ಹೇಳಿಕೆ ನಾನು ಭಾವಿಸ್ತೇನೆ. ಈಗಾಗಲೇ ಸ್ವಾಮೀಜಿಯವರು ಹೇಳಿದರು ಮಂದಾರ ರಾಮಾಯಣದ ಬಗ್ಗೆ ಮತ್ತು ಮಂದಾರ ಕೇಶವ ಭಟ್ರ ಬಗ್ಗೆ. ಇತ್ತೀಚೆಗೆ ಕೂಡ ಮಂದಾರ ಕೇಶವ ಭಟ್ರು ಬರೆದಂತ ಬೀರದ ಬದುಕು ಹೇಳುವ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದು ಸಂಪೂರ್ಣ ಯಶಸ್ವಿ ಆಗಿದೆ. ಅದೇ ರೀತಿ ಮಂದಾರ ರಾಮಾಯಣ ಸಪ್ತಾಹವನ್ನು ನಾವು ಇಲ್ಲಿ ಮಾಡಿದ್ವಿ. ಈ ಹಿಂದೆ 2 ಬಾರಿ ಮಾಡಿದ್ವಿ. ಅದು 2 ಯಶಸ್ವಿಯನ್ನ ಕಂಡಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ತಾವು ಹೇಳಿದಂತೆ ನಾನಿಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ವ್ಯವಸ್ಥೆಗೆ ನಮ್ಮ ಎಲ್ಲರ ಜೊತೆ ಮಾತಾಡಿ ಕಾರ್ಯಕ್ರಮವನ್ನು ಮಾಡ್ತೇವೆ ಹೇಳುವಂತ ಒಂದು ಶುಭ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮ 26-27ನೇ ಸಾಲಿನ ದಯವಿಟ್ಟು ಇಲ್ಲಿ ಒಂದು ಆಮಂತ್ರಣ ಇದು. ಸಭಾಂಗಣದಲ್ಲಿ ಸ್ವಲ್ಪ ಒಂದು ವಿನಂತಿ ಇದೆ. ಈ ವಿಚಾರವನ್ನು ದಯವಿಟ್ಟು ತಿಳ್ಕೊಳ್ಳಿ ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೇ ತಿಂಗಳ 7ನೇ ತಾರೀಕಿಗೆ 26-27ನೇ ಸಾಲಿಗೆ ಸಂಬಂಧಿಸಿ ಜಾನಪದ ಪರಿಷತ್ತಿನ ಕಾರ್ಯಕ್ರಮ ಇದೇ 3 ಬಿಂದಿಯಲ್ಲಿ ಆಯೋಜಿಸಿದ್ದಾರೆ. ಪದ್ಮಶ್ರೀ ಭಟ್ರು ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ತು, ಮೂಡುಬಿದಿರೆ ತಾಲೂಕು ಘಟಕ. ಅದರ ವಿವರವನ್ನು ಅವರೇ ಕೊಡ್ತಾರೆ. ಹಾಗಾಗಿ ಅಲ್ಲೂ ಕೂಡ ತಾವುಗಳೆಲ್ಲರೂ ಭಾಗವಹಿಸಬೇಕು. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲರೂ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ಒಂದಷ್ಟು ಮಕ್ಕಳಿಗೆ ಹೇಳಿಕೊಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದನ್ನು ಮುಂದುವರಿಸಿ. ನಾವು ಯಾವತ್ತೂ ನಮ್ಮ ಆಚಾರ ವಿಚಾರಗಳನ್ನ ಮಕ್ಕಳಿಂದಲೇ ಬಂದಾಗ ಮಾತ್ರ ಅದು ಮುಂದಿನ ಜನರೇಷನ್ ಅಂತ ಪೀಳಿಗೆ ಅಂತ ಏನು ಕರಿತೀವಿ ಅಲ್ಲಿಗೆ ನಮ್ಮ ಆಚರಣೆಗಳನ್ನ, ವಿಚಾರಗಳನ್ನ, ಸಂಸ್ಕೃತಿಯನ್ನ ಮುಂದೆ ಕೊಂಡೋಗ್ಲಿಕ್ಕೆ ಸಾಧ್ಯ ಹೇಳತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ
ಮಕ್ಕಳಿಗೂ ಶುಭ ಹಾರೈಸ್ತಾ ವೇದಿಕೆಯಿಂದ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಪೋಷಕರೆಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಡೀ ತೋರಿಸಿದ್ರು ಗೊತ್ತಿಲ್ಲ. ಅಂದರೆ ಆಟಿಕೆ ದೃಷ್ಟಿನ ನಮ್ಮ ಪ್ರಕೃತಿಯ ಜೊತೆ ನಮ್ಮ ಜೀವನ ಅದರಿಂದ ಬೇಸಿಕಂತ ನಾನು ತಿಳ್ಕೊಂಡಿದ್ದೀನಿ. ಪ್ರಕೃತಿಯ ಜೊತೆ ನಾವೇನು, ಪ್ರಕೃತಿ ಜೊತೆ ನಮಗೆ ಹೊಂದಾಣಿಕೆ ಇದ್ದಾಗ ಪ್ರತಿಯೊಂದು ವಿಷಯವನ್ನು ಸೂಚನೆಯಾಗಿ ನಮಗೆ ಪ್ರಕೃತಿ ಕೊಡ್ತದೆ. ಮಳೆ ಬರುವ ಪ್ರಕೃತಿಯೊಂದಿಗೆ ಜೀವನ ಮಾಡೋರಿಗೆ ಮಳೆ ಯಾವಾಗ ಬರ್ತದೆ, ಬಿಸಿಲು ಯಾವಾಗ ಬರ್ತದೆ, ಯಾವಾಗ ಏನು ಮಾಡಬೇಕು ಎಲ್ಲ ವಿಚಾರಗಳು ಗೊತ್ತಿರ್ತದೆ. ನಮ್ಮ ಹಿರಿಯವರೆಲ್ಲ ಗಡಿಯಾರ ನೋಡಿ ಗಂಟೆ ತಿಳ್ಕೊಂಡೇ ಇದ್ದೀವಿ. ಈಗ ಸೂರ್ಯನ ನೆರಳನ್ನು ನೋಡಿ ಗಂಟೆ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಆರೋಗ್ಯದ ವಿಷಯದಲ್ಲಿ ನಾನು ತಪ್ಪು ವಿಚಾರಗಳನ್ನ ಯಾವ್ದಾದ್ರೆ ಇದರ ಜೊತೆ ಸೇರಿಸ್ಕೊಂಡಿದ್ದೆ. ಆರೋಗ್ಯದ ವಿಷಯದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಆಹಾರ ತಗೊಂಡ್ರೆ ದೇಹಕ್ಕೆ ಒಳ್ಳೆಯದು ಅಂತ ಅವರು ಮಾಡ್ತಾ ಇದ್ರು. ಆದರೆ ನಾವು ಈಗ ಎಲ್ಲ ಕಾಲದಲ್ಲಿ ಒಂದೇ ರೀತಿಯ ಆಹಾರವನ್ನು ತಗೊಳ್ತೇವೆ. ಒಂದೊಂದು ಸಂಕ್ರಮಣದ ಟೈಮಲ್ಲಿ ಯಾವ ಆಹಾರ ತಗೊಳ್ಬೇಕು, ಒಂದೊಂದು ಅಮಾವಾಸ್ಯೆಯ ಟೈಮಲ್ಲಿ ಯಾವ ಆಹಾರದಲ್ಲಿ ನಾವು ಬದಲಾವಣೆ ತಗೊಳ್ಬೇಕು ಅಂತ ಅವರು ನಿರ್ಧರಿಸಿ ಆ ರೀತಿಯ ಆಹಾರಗಳನ್ನು ತಗೊಂಡು ಅವರು ಆರೋಗ್ಯವಾಗಿದ್ರು. ಅವ್ರಿಗೆ ಯಾವ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಇರಲಿಲ್ಲ. ಈ ಆಟಿನಲ್ಲಿ ನಾವು ಅದೇ ರೀತಿ ನಾವು ಪ್ರಕೃತಿ ಜೊತೆ ಜೀವನ ಮಾಡಿ ಪ್ರಕೃತಿದತ್ತವಾದ ಆಹಾರಗಳನ್ನು ಸೇವಿಸಿ ಆರೋಗ್ಯದಿಂದಿರುವಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಮುಂದೆ ವಾಸು ಇಕ್ರಾರ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾರೆ. ವೇದಿಕೆಗಳ ಕೂಡ ಮಾತ್ರ ಗಣ್ಯರಿಂದ ವಂದನೆ ಸಲ್ಲಿಸ್ತಾ ಉಂಟು. ಇಲ್ಲಿ ನಮ್ಮ ವಾಟ್ಸಪ್ ಭಾರತದ ಸಹಯೋಗಗೊಂಡ ಆಟಿಕೊಂದಿನ ಕಾರ್ಯಕ್ರಮವನ್ನು ನಾವು ಮಾತ್ರ ಮುಖ್ಯವಾದ ದೇವರ ತುರ್ತಾದ ನಿಖಲೆಗೆ ಅಭಿನಂದನೆ ಇಷ್ಟಪಡ್ತೇವೆ. ಯಾಕಂದ್ರೆ ಇದು ಅರ್ಥದ ನಡುವ ಎಲ್ಲಿಗೆ ಲೋಕದಲ್ಲಿ ಪೂರ ಮುಖ್ಯವಾದ ದೇವರ ಬಂದು ಆಟಿಕೊಂಡು ಬಂದು ನಾವು ಏಪ್ರಿಲ್ ನಮ್ಮ ಹಿರಿಯರು ಕಂಡಿದ್ದಾನೆ ಸಣ್ಣದ ತಿಂಗಳು ಅಂದಲ್ಲ ಅದೇದು ಕೃಷಿ ಗೊತ್ತಿಲ್ಲ ತಿಂಗಳು ಯಾಕಂದ್ರೆ ನಮ್ಮ ತುಳುನಾಡು ಬಂದು ನಾವು ಈ ಕೃಷಿ ಪ್ರಧಾನವಾಗಿ ಈ ಒಂದು ಕೃಷಿಕ ಚಟುವಟಿಕೆ ಸ್ಟಾರ್ಟ್ ಆಗ್ತೀವಿ. ಅಂಚೆನೆ ನಮ್ಮ ಇವತ್ತು ಓಡಾಡಿನ ಓವೇರಿಸಿದ ಒಂದು ಭಕ್ತರು ಕಿಕ್ಕಲು ಬಂದು ನಾವು ಆಗಿ ಆಟಿಗಳು ಮತ್ತೊಂದು ಆಟಿಗಳು ವಿಶೇಷತೆ ದಾಖಲ ನಮ್ಮ ಕರಿಕೋರಿನ ಹಿರಿಯರಿಂದ ನಮ್ಮ ಈ ಒಂದು ತಿಂಗಳು ನಮ್ಮ ನೆನಪು ಅಥವಾ ನಮ್ಮ ಒಡನಾಟ ಅವೇ ರೀತಿ ನಮ್ಮ ನೆನಪು ವಿಶೇಷ ಸಂಗತಿಗಳು ನಮ್ಮ ಈ ಆಟಿಗಳು ನಮಗೆ ಮಾದರಿಯಿಂದ ಗೊತ್ತಿಲ್ಲದೇ ನಮ್ಮ ಮೇಡಮ್ ಲೋಕಲಿ ಬರೋದು ಅವೇದು ಕಾರ್ಯಕ್ರಮಗಳು ಮತ್ತೊಂದು ಅವೆಲ್ಲ ಇನ್ನೊಂದು ಆಟಿಕೊಂಡು ಒಂದು ಕಾರ್ಯಕ್ರಮ ತನಾತ್ ಆರ್ನೈಟ್ ಅವೇದು ಕಾರ್ಯಕ್ರಮಗಳು ಆವರಣಗಳಲ್ಲಿ ಆಶಯಗಳು ಕನ್ನಡ ಬಗೆಗಿನ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಂತಹ ವಾಸು ಸರ್ಗೂ ಕೂಡ ಮತ್ತೊಮ್ಮೆ ಬಹಳ ಬೆಳೆದ ಈ ಸ್ಪರ್ಶಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಮುಂದಕ್ಕೆ ನಮ್ಮ ಕಾರ್ಯಕ್ರಮ
ತಪ್ಪಾಗುವುದು. ಯಾಕೆಂತ ಹೇಳಿದ್ರೆ ಈ ಆಟಿ ತಿಂಗಳು ಅಂತ ಹೇಳುವಂತದ್ದು ನಮ್ಮ ಹಿರಿಯರು ಕಷ್ಟಗಳನ್ನ ನೋಡಿರುವಂತಹ ಸಮಯ. ಅಷ್ಟೇ ಅಲ್ಲದೆ ಆ ಕಷ್ಟದ ಸಮಯದಲ್ಲಿ ಹೇಗೆ ಜೀವನವನ್ನ ನಡೆಸಬೇಕು ಅಂತ ಹೇಳುವಂತಹ ಅನುಭವವನ್ನ ಹೊಂದಿರುವಂತಹ ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಹೊಂದಿರುವಂತಹ ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ನವ್ಯ ಗೆದ್ದಾರು ಇವರು. ಪ್ರತಿಯೊಂದು ತಿಂಗಳ ಹಿಂದೆಯೂ ಕೂಡ ಒಂದಲ್ಲ ಒಂದು ಕಥೆ ಇರ್ತದೆ. ಆದ್ರೆ ನಮ್ಮ ಈ ಒಂದು ಆಟಿ ತಿಂಗಳು ಅಂತ ಹೇಳುವಂತಹದ್ದು ಸ್ವಲ್ಪ ವಿಭಿನ್ನ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಆಟಿ ತಿಂಗಳು ಅಂತ ಹೇಳುವಂತಹದ್ದು ಕೇವಲ ಮಳೆ ಸುರಿಸುವಂತಹ ಸಮಯ ಅಥವಾ ಈ ಭೂಮಿಯೊಂದು ತಂಪಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಯಾಕೆಂತ ಹೇಳಿದ್ರೆ ಈ ಆಟಿ ತಿಂಗಳು ಅಂತ ಹೇಳುವಂತಹದ್ದು ನಮ್ಮ ಹಿರಿಯರು ಕಷ್ಟಗಳನ್ನ ನೋಡಿರುವಂತಹ ಸಮಯ. ಅಷ್ಟೇ ಅಲ್ಲದೆ ಆ ಕಷ್ಟದ ಸಮಯದಲ್ಲಿ ಹೇಗೆ ಜೀವನವನ್ನ ನಡೆಸಬೇಕು ಅಂತ ಹೇಳುವಂತಹ ಅನುಭವವನ್ನ ಹೊಂದಿರುವಂತಹ ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದ
ಎಲ್ಲ ನೋವು ರೋಗ ರುಜಿನಗಳನ್ನೆಲ್ಲವನ್ನೂ ಕೂಡ ಅವನ ಜೊತೆಯಲ್ಲಿ ತಿಳಿದುಕೊಂಡು ಹೋಗ್ತಾನೆ ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ನಂಬಿರುವಂತಹ ಒಂದು ವಿಚಾರ. ಅದು ಸತ್ಯವೂ ಹೌದು. ಹಾಗೆ ಆ ಆಟಿಗಳ ಜವು ನಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ನಮ್ಮ ಕೈಯಲ್ಲಾದಷ್ಟು ಅಕ್ಕಿಯೋ ಅದರ ಇನ್ನಿತರ ವಿಚಾರಗಳನ್ನ ಕೊಟ್ಟು ಕಳಿಸುವಂತಹದ್ದು ನಮ್ಮೆಲ್ಲ ಸಂಪ್ರದಾಯ. ಆದ್ರಿಂದ ಇದೀಗ ಇನ್ನೊಂದು ಆಟಿಗಳನ್ನ ಒಂದು ನೃತ್ಯದ ಮೂಲಕ ಒಂದು ತುಳುನಾಡಿನ ಸಂಸ್ಕೃತಿಯನ್ನ ತೋರಿಸುವಂತ ಒಂದು ಅದ್ಭುತವಾದಂತಹ ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಗಾನ
ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಧಾರಾಕಾರವಾದಂತಹ ಮಳೆಯು ಬರುವಂತದ್ದು ಅಷ್ಟೇ ಅಲ್ಲದೆ ಈ ರೋಗಗಳು ಬರುವಂತದ್ದು, ಜ್ವರಗಳು ಬರುವಂತದ್ದು, ಅದರ ಜೊತೆಗೆ ಈ ಭೂಮಿಯಲ್ಲಿ ಯಾವುದೇ ಒಂದು ಕೆಲಸಗಳು ಮಾಡಲಿಕ್ಕೆ ಇರದೇ ಇರುವಂತಹ ಕಾರಣದಿಂದಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಕುಳಿತಿರುವಂತಹ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಜನರು ಹೇಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೀವನವನ್ನ ನಡೆಸಬೇಕು ಅಂತ ಹೇಳುವಂತಹ ವಿಚಾರವನ್ನ ತುಂಬಾ ಧೈರ್ಯದಿಂದ ಹೇಗೆ ನಮ್ಮ ಜೀವನವನ್ನ ಮುಂದುವರಿಸಬೇಕು ಅಂತ ಹೇಳುವುದನ್ನ ನಮ್ಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಈ ವಿಚಾರವನ್ನ ನಾವು ಕೂಡ ಕಲಿತುಕೊಂಡು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಕಲಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದ ತಂತ್ರಜ್ಞಾನ ಮೂಲಕ ನಿಮ್ಮ ಮುಂದೆ ಆದ್ಯ ಕೊಂಡಾಣ ಹಾಗೂ ಅರ್ಥ ಕೊಂಡಾಣ ಇವರು.
ಪ್ರಜೋಪತಿ ಆಂಗಿರಸ ಶ್ರೀಮುಖ ಭಾವ ಯುವ ಧಾತು ಈಶ್ವರ ಬೌಧಾನ್ಯ ಪ್ರಮಾದಿ ವಿಕ್ರಮ ವಿಷ ಚಿತ್ರಭಾನು ಸ್ವಭಾನು ಚಾರಣ ಪಾರ್ಥಿವ ಅವ್ಯಯ ಸರ್ವಜಿತ್ ಸರ್ವದಾರಿ ವಿರೋಧಿ ವಿಕೃತಿ ಖರ ನಂದನ ವಿಜಯ ಜಯ ಮನ್ಮಥ ದುರ್ಮುಖಿ ವಿಳಂಬಿ ವಿಳಂಬಿ ವಿಕಾರಿ ಶಾರ್ವರಿ ಪ್ರಭ ಶುಭಕೃತ ಶೋಭಾನಕೃತ ಕ್ರೋಧಿ ವಿಶ್ವಾವಸು ಪರಾಭವ ಪ್ರವಂಗ ಕೀಲಕ ಸೌಮ್ಯ ಸಾಧಾರಣ ವಿರೋಧಿಕೃತ ಪರಿತಾಪಿ ಪ್ರಮಾದಿ ಆನಂದ ರಾಕ್ಷಸ ನಳ ಪಿಂಗಳ ಕಾಳಯಂತಿ ಸಿದ್ಧಾರ್ಥಿ ರೌದ್ರಿ ದುರ್ಮತಿ ದುಂದುಬಿ ರುದಿರೋದ್ಗಾರಿ ದತ್ತಾಕ್ಷಿ ಕ್ರೋಧನ ಅಕ್ಷಯ. ಜೋರಾದ ಚಪ್ಪಾಳೆ ಬರಲಿ. ಒಂದು ಬಾರಿ ತಪ್ಪಿದ್ರು ಕೂಡ ನಮಗೆ ಒಂದೆರಡು ಹೆಸರುಗಳನ್ನ ತಲೆ ಹಿಡಿದ್ರೆ ತುಂಬಾ ಕಷ್ಟ. ಅದರಲ್ಲಿ ಇಷ್ಟೊಂದು ಲೀಸ್ಟ್ ಅನ್ನ ಅದು ಕೂಡ ಒಂದು ಕೂಡ ಬೇರೆ ಬೇರೆ ಆಗಲೇ ಹೇಳುದು ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಅದು ತುಂಬಾ ಕಷ್ಟ. ಇಷ್ಟೇ ಅಲ್ಲ, ಇನ್ನೂ ಕೂಡ ಇದೆ. ಚಂದ್ರನಿಗೆ 27 ಹೆಂಡತಿಯರು. ಅವರು ಯಾರು ನಿಮಗೆ ಗೊತ್ತಾ? 27 ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಕ ಉತ್ತರ ಹಸ್ತ ಚಿತ್ತ ಸ್ವಾತಿ ಋಷಭ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರಾಷಾಢ ಶ್ರವಣ ಜನಿಷ್ಠ ಶತಭಿಷ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ. ಸೂಪರ್. ವಾಪಸ್ಸಾಗಿ ಜೋರಾದ ಚಪ್ಪಾಳೆ. ಇದೀಗ ಮುಂದಕ್ಕೆ 4 ನಕ್ಷತ್ರಗಳಿಗೆ ಒಂದು ರಾಶಿ, ಕೆಲವೊಮ್ಮೆ 3 ನಕ್ಷತ್ರಗಳಿಗೆ ಒಂದು ರಾಶಿ ಬರುತ್ತದೆ. ಅವುಗಳ ಹೆಸರು ಗೊತ್ತಾ? ಮೇಷ ಋಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾ ವಿಶ್ಚಿತ ಧನು ಮಕರ ಕುಂಭ ಮೀನ. ಸೂಪರ್. ಮುಂದಕ್ಕೆ ಹಾಗೆ 2 ತಿಂಗಳಿಗೊಮ್ಮೆ ಒಂದು ಋತುಗಳು ಬರುತ್ತವೆ. ಅವುಗಳು ಯಾವ್ಯಾವು? 6 ಋತುಗಳು ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಸೂಪರ್. ಬರ್ಲಿ ಬಾಬಾ ಜೋರಾದ ಚಪ್ಪಾಳೆ. ಮುಂದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ವರ್ಷಕ್ಕೆ 2 ಆಯನಗಳು ಇವೆ. ಅವು ಯಾವುವು? ಉತ್ತರಾಯಣ ದಕ್ಷಿಣಾಯಣ. ಸೂಪರ್. ಮುಂದೆ ವಾರಕ್ಕೆ ಸೋಮವಾರ ಮಂಗಳವಾರ ಎಂದು ಹೆಸರಿದೆ ಅಲ್ವಾ? ಹಾಗೆಯೇ ಅವುಗಳಿಗೆ ಪ್ರತಿನಾಮಗಳಾಗಿ ವಾರದ 7 ಪ್ರತಿನಾಮಗಳು ಹೇಳ್ತೀರಾ? ವಾರದ 7 ಪ್ರತಿನಾಮಗಳು ಆದಿತ್ಯೋ ಭಾನು, ಸೋಮೋ ಇಂದು, ಮಂಗಳೋ ಪೌರ್ಣ, ಬುಧೋ ಸೌಮ್ಯ, ಗುರು ಬೃಹಸ್ಪತಿ, ಶುಕ್ರ ಭಾರ್ಗವ, ಶನಿ ಮಂದ. ಸೂಪರ್. ಮುಂದೆ ನಮ್ಮ ತುಳುನಾಡಿನಲ್ಲಿ 30 ಅಥವಾ 31 ದಿನಗಳ ಅವಧಿಯ ಮಾಸಗಳನ್ನು ತುಳುನಲ್ಲಿ ಹೇಳ್ಬೋದಾ? ಪಗ್ಗು, ವೀಕ್ಷಾಣು, ಕಾಂತಲ್, ಆಟಿ, ಸೋನ, ಕನ್ಯಾ, ಪೊಂದಲ್, ಜಾತ, ಪೆರಾಡ, ಕ್ವಿಂಟಲ್, ನಾಗಿ, ಸುದ್ದಿ. 15 ದಿನಗಳ ಈ ಅವಧಿಯಲ್ಲಿ ಪಕ್ಷ ಇರುತ್ತಾರೆ. ಅಲ್ಲಿ 2 ವಿಧ, ಕೃಷ್ಣ ಹಾಗೂ ಶುಕ್ಲ ಪಕ್ಷ. 15 ತಿಥಿಗಳು ಮತ್ತು ಅದರ ಆಚರಣೆಗಳ ಹೆಸರು ಹೇಳ್ಬೋದಾ? ಪಾಡ್ಯ, ಬಲಿಪಾಡ್ಯ, ಬಿದಿಗೆ, ಸೋಮನ ಬಿದಿಗೆ, ತದಿಗೆ, ಅಕ್ಷಯ ತದಿಗೆ, ಚೌತಿ, ವಿನಾಯಕ ಚೌತಿ, ಪಂಚಮಿ ನಾಗರ ಪಂಚಮಿ, ಷಷ್ಠಿ ಕುಕ್ಕಿ ಷಷ್ಠಿ, ಸಪ್ತಮಿ ರಥ ಸಪ್ತಮಿ, ಅಷ್ಟಮಿ ಗೋಕುಲಾಷ್ಟಮಿ, ನವಮಿ ಮಹಾನವಮಿ, ದಶಮಿ ವಿಜಯದಶಮಿ, ಏಕಾದಶಿ ಪ್ರಥಮ ಏಕಾದಶಿ, ದ್ವಾದಶಿ ಮುಕ್ತಾನ ದ್ವಾದಶಿ, ತ್ರಯೋದಶಿ ಧನತ್ರಯೋದಶಿ, ಚತುರ್ದಶಿ ಅನಂತ ಚತುರ್ದಶಿ, ಪೂರ್ಣಮೆ ಮೂಲ ಪೂರ್ಣಮೆ, ಅಮಾವಾಸ್ಯೆ ಮಾಲೆ ಅಮಾವಾಸ್ಯೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆ. ನಮ್ಮ ರಾಶಿ ನಕ್ಷತ್ರಗಳು ನಮಗೆ ಗೊತ್ತಿರ್ತದೆ. ಒಂದನ್ನ ಹೇಳ್ಬೇಕಂದ್ರೆ ಒಂದೊಂದು ಹೆಸರುಗಳನ್ನ ನಾನು ಇವಾಗ ಕೇಳಿರುವಂತದ್ದು. ಇಷ್ಟು ಸಣ್ಣ ಏಜಲ್ಲಿ ಇವೆಲ್ಲವನ್ನ ತಲೆ ನಡ್ಬೇಕು ಅಂತ ಹೇಳಿದ್ರೆ ಅದನ್ನ ಕಲಿಸಿದಂತ ತಾಯಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅದು ಅಷ್ಟು ಸುಲಭವಲ್ಲ. ಸಣ್ಣ ಏಜಲ್ಲಿ ಎಲ್ಲರ ತಲೆಗೂ ಅವರ ತಲೆಗೆ ಕಲಿಸ್ಬೇಕು ಅಂತ ಹೇಳುವಂತದ್ದು ತುಂಬಾ ಕಷ್ಟ. ಅದರಲ್ಲಿ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಮ್ಮ ಶ್ರೀಮಾನ್ಯ ಭಟ್ ಅವರು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ನಮ್ಮ ಕಟೀಲಿನ ಹಸಿರಣ್ಣರ ಹುಳ್ಳಿ ನಮ್ಮ ಹೆಮ್ಮೆಯ ಕಲಾವಿದೆ.
ಉಡಾಣ ಬೈಲಿಂದ ನೆಲಕ್ಕೆ ಹರಿ ಉಡಾಣ ಮಲೆಯ ತಲೆಯಾಣೆರಿ ಉಡಾಣ ಬೈಲಿಂದ ತಲೆಯಾಣೆರಿ ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು ಹೊರಳಿತು ಇರುಳು ಬೆಳಕಿನ ಗುಡು ಹೊರಳಿತು ಇರುಳು ಬೆಳಕಿನ ಗುಡು ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು ನೆಸಾರ ನೋಡು
ಕಾರ್ಯಕ್ರಮಕ್ಕೆ ಮಾತ್ರ ಒಂದು ಅವಕಾಶಗಳನ್ನ ನೀಡುವುದಲ್ಲದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಕಳೆದ ಅನೇಕ ವರ್ಷಗಳಿಂದ ಅದೆಷ್ಟು ಅನಾರೋಗ್ಯ ಪೀಡಿತರಿಗೆ ತಮ್ಮ ಕೈಯಲ್ಲಾದಷ್ಟು ಧನ ಸಹಾಯವನ್ನ ಮಾಡ್ತಾ ಬಂದಿದೆ. ಈ ಒಂದು ಧನ ಸಹಾಯದ ಈ ಒಂದು ಮೊತ್ತ ಇತ್ತೀಚೆಗೆ 98 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳುವಂತದ್ದು ನಮ್ಮೆಲ್ಲರ ಹೆಮ್ಮೆ. ಅದು 8 ವರ್ಷಗಳಲ್ಲಿ. ಅದೆಷ್ಟೋ ಅನಾರೋಗ್ಯ ಪೀಡಿತರಿಗೆ ಅವರ ಮನೆಯ ಬಾಗಿಲಿಗೆ ಹೋಗಿ ಈ ಹಣವನ್ನ ವಿತರಿಸಿ ಅವರ ಜೀವನದಲ್ಲಿ ಬೆಳಕು ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಈಗ ಇಂತಹ ಒಂದು ಸಹಾಯವನ್ನ ಮಾಡಲಿಕ್ಕೆ ನಮಗೆ ಸಹಕಾರವನ್ನ ನೀಡ್ತಾ ಇರುವಂತಹದ್ದು, ನಮ್ಮ ಪದ್ಮಶ್ರೀ ಮೇಡಮ್ ಅವರಿಗೆ ಸಹಕಾರವನ್ನ ನೀಡ್ತಾ ಇರುವಂತಹದ್ದು ಎಲ್ಲಾ ನಮ್ಮ ಪ್ರತಿಭೆಗಳ ತಾಯಿಯಂದಿರು ಹಾಗೂ ತಂದೆಯವರು. ಆದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃದಯಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಆ ಒಂದು ಪುಣ್ಯ ನಮ್ಮೆಲ್ಲರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ. ನಾವು ಒಂದು ಬೆಳಗಿನಲ್ಲಿರುವಂತಹ ಮನೆಗೆ ದಾರಿದೀಪವಾದಂತಹ ಒಂದು ಸಂದರ್ಭ ಅದು. ಆದ್ರಿಂದ ಈ ಒಂದು ವೇದಿಕೆಯಲ್ಲಿ ಇವತ್ತು ಕೂಡ ಒಂದು ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯವಾದವನ್ನ ಮಾಡುವಂತಹ ಕೂಡ ಕಾರ್ಯಕ್ರಮ ಇದೆ. ಆದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಈ ಒಂದು ಸಹಾಯವನ್ನ ಇನ್ನು ಮುಂದಕ್ಕೂ ಕೂಡ ಮಾಡ್ತಾ ಇರಬೇಕು ಅಂತ ಹೇಳ್ತಾ, ಇದೀಗ ಮುಂದಾಗಿ ಇನ್ನೊಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಋತ್ವಿಕಿಯವರು ಎಲ್ಲ ಪ್ರತಿಭೆಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇದು ನಾವು ಕೊಡ್ತಾ ಇರುವಂತಹ ಈ ಸಹಾಯದಿಂದ ಅವರ ಜೀವನದಲ್ಲಿ ಇನ್ನಷ್ಟು ಏನು ಬದಲಾವಣೆಗಳಾಗಬೇಕು, ಅದು ಆಗಲಿ. ಅವರಿಗೆ ಇರುವಂತಹ ಎಲ್ಲ ನೋವುಗಳು, ಆ ಒಂದು ಆರೋಗ್ಯ ಸಮಸ್ಯೆಯು ಆದ
ಲೇಖಾರ್, ಶ್ರಾವ್ಯ ಪೂಜಾ ಲೇಖಾರ್, ಗಾನವಿ, ಸ್ವಸ್ತಿ, ಅಪೂರ್ವ, ರಿಷಿತಾ, ಆಯುಷ್, ಆರುಷ್ ಹಾಗೂ ಸನ್ಮಿತಾ. ಮೇಡಮ್ ಚೂರು ಇದೀಗ ಸ್ವಾಮೀಜಿ ಅವರು ಹೇಳಿದ ಹಾಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇರುವಂತಹ PUC ವಿದ್ಯಾರ್ಥಿಗಳು ಯಾರಾದ್ರೂ ಫಸ್ಟ್ ಕಾಮರ್ಸ್ ಅಥವಾ ಸೆಕೆಂಡ್ ಕಾಮರ್ಸ್ ಅನ್ನ ಕಲಿಸ್ತಾ ಇದ್ರೆ ಅವರಿಗೆ ನಮ್ಮ ಸ್ವಾಮೀಜಿ ಅವರ ಕಡೆಯಿಂದ ಪುಸ್ತಕಗಳನ್ನ ನಮ್ಮ ನೆಕ್ಸ್ಟ್ ಇಯರ್ ನಿಂದ ಸ್ವಾಮೀಜಿ ಅವರ ಕಾಲೇಜಿಗೆ ಜಾಯಿನ್ ಮಾಡೋದಾದ್ರೆ ಅವರಿಗೆ ಪುಸ್ತಕಗಳನ್ನೆಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಊಟದ ಜೊತೆಗೆ ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ ಗಳನ್ನ ಕೂಡ ನೀಡಿದ್ದಾರೆ. ನಿಲ್ಲುವವರಿಗೆ ಫ್ರೀ ಹಾಸ್ಟೆಲ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಅಭಿಜ್ಞಾ, ಅಭಿಷಾ, ಅನ್ಯ ಹಾಗೂ ಲಕ್ಷ್ಮೀ ಪ್ರಣತಿ. ಋತ್ವಿಕ್, ಕೊನೆಯದಾಗಿ ಶ್ರೇಯಾ ಸೂರ್ಯ. ಪ್ರತಿಭಾ, ಈಗ ನೆರವೇರಿಸಿದಂತ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಇವರು ಸದಾ ಕಾಲದಲ್ಲೂ ಲವಲವಿಕೆಯಿಂದ ಉತ್ಸಾಹದಿಂದ ನಿಮ್ಮನ್ನೆಲ್ಲ ಸೇರಿಸಿ ಅದ್ಭುತವಾದ ಈ ಕಾರ್ಯಕ್ರಮ ಮಾಡಿದ್ದಲ್ಲದೆ ಕರುಣಾ ಅನುಕಂಪದ ಸಂಕೇತವಾದ ಒಂದು ಸಹಾಯ ಹಸ್ತವನ್ನು ಕೂಡ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ವಿಶೇಷವಾದ ಗುಟ್ಟು ಏನನ್ನುವುದನ್ನು ನಮಗೆ ಮನದಟ್ಟು ಮಾಡಿದ್ದಾರೆ. ಹಾಗಾಗಿ ಒಂದು ಮನಸ್ಸು ತುಂಬಿ ಬರುವಂತ ಇನ್ನೊಬ್ಬರ ದುಃಖವನ್ನು ಹೆಗಲಿಗೆ ಹೆಗಲು ಕೊಡತಕ್ಕಂತ ಒಂದು ತಂಡ ನಮ್ಮ ಆರಾಧನಾ ತಂಡ ತುಂಬಾ ಹೆಮ್ಮೆ ಅನ್ನಿಸ್ತದೆ. ಈ ತಂಡದ ಕಾರ್ಯಕ್ರಮಕ್ಕೆ ಸದಾಕಾಲದಲ್ಲೂ ನಮ್ಮ ಬೆಂಬಲ ಇದೆ. ಶಿಕ್ಷಣದ ಅಪೇಕ್ಷೆ ಮಾಡುವಂತ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತೇವೆ. ಜಾತಿ ಮತ ಭೇದ ಇಲ್ಲದೆ ಸಸ್ಯಾಹಾರಿಗಳು ಆಗ್ಬೇಕು ಮಾತ್ರ, ಅದೇ ಒಂದು ಕಂಡೀಷನ್. ಎಲ್ರಿಗೂ ಉಚಿತವಾಗಿ ಆಹಾರ ನೀಡ್ತೇವೆ ಅಂತ ಆರಾಧನಾ ತಂಡದವರಿಗೆ ಮತ್ತು ಹೆಚ್ಚಾಗಿ ಜಿಲ್ಲೆಯ ಮಟ್ಟದಲ್ಲಿ ಇದು ಬೆಳೀಲಿ ಮತ್ತು ಅತಿ ಹೆಚ್ಚು ಸದಸ್ಯರನ್ನು ಪಡೆದು ಮುಂದಿನ ವರ್ಷದಲ್ಲಿ 2 ಕಾರ್ಯಕ್ರಮ ಕನಿಷ್ಠ ಅಂತ ಹೇಳುವುದು ನಾವು. ಪ್ರತಿ ತಿಂಗಳು ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ವೇದಿಕೆಯನ್ನು ನಿಮಗೆ ಮುಕ್ತವಾಗಿ ನೀಡ್ತೇವೆ ಅಂತ ಹೇಳ್ತಾ ಅವರ ಪ್ರತಿಭೆ ಮಗಳಾದಂಥ ಆರಾಧನಾ ಭಟ್ ತುಂಬಾ ಸ್ಫೂರ್ತಿಯಿಂದ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇ ಅವರು ನಮ್ಮ ಕ್ಷೇತ್ರದಲ್ಲಿ ಅನ್ನೋದು ಹೆಮ್ಮೆಯಿಂದ ಹೇಳ್ತಾ, ಇಂಥ ಪುಟಾಣಿ ಮಕ್ಕಳು ಭವಿಷ್ಯದ ಒಳ್ಳೆಯ ಕಲಾವಿದರಾಗಿ ಕರ್ನಾಟಕದ ದೂರದರ್ಶನ ವಿವಿಧ ಚಾನೆಲ್ಗಳಲ್ಲಿ ಇವರೆಲ್ಲ ರಾರಾಜಿಸಲಿ ಮತ್ತು ಕಿರುತೆರೆ ಮತ್ತು
ದೊಡ್ಡ ತೆರೆಯಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಲಿ ಅಂತೇಳಿ ಎಲ್ಲ ಪುಟಾಣಿ ಬಾಲಕ ಬಾಲಕಿಯರಿಗೆ ಆಶೀರ್ವಾದವನ್ನು ಈಗ ಪದ್ಮಶ್ರೀ ಅವರಿಗೆ ಪ್ರೌಢಶಾಲೆ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನೆ. ಇವತ್ತು ಬೆಳಗ್ಗಿನಿಂದ ನಮ್ಮ ಎಲ್ಲ ಪ್ರದರ್ಶನ ಹೆಸರು ಪ್ರವೀಣ್ ತುಳುನಾಡ ವಾರ್ತೆಯ ಹೆಮ್ಮೆಯ ವರದಿಗಾರರು ಮತ್ತು ನಮ್ಮ ಕಿರುತೆರೆಯ ಮೂಲಕ ಯೂಟ್ಯೂಬ್ನ ಚಾನೆಲ್ ಮೂಲಕ ನೇರ ಸಂಪರ್ಕವನ್ನು ಮಾಡ್ತಾ ಇರುವಂತಹ ಶ್ರೀಯುತ ಪುನೀತ್ ಶೆಟ್ಟಿ ಅವರ ಅಭಿಮಾನದಿಂದ ಅವರ ಸೇವೆಯನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಇರುವಂತಹ ಪ್ರವೀಣ್ರಿಗೆ. ಹಾಗೆ ಸೌಂಡ್ಸ್ ಅಂಡ್ ಲೈಟ್ಸ್ ಅಲ್ಲಿ ನಮಗೆ ಸಹಾಯವನ್ನ ಮಾಡಿದವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಲೈಟ್ಸ್ ಮತ್ತು ಸೇವೆಯನ್ನು ಮಾಡಿದ್ದಾರೆ ಪ್ರಶಾಂತ್ ಮತ್ತು ಆದ್ರೆ ನೀವು ಮೊದಲು ಬನ್ನಿ. ಚೇತನ್ ರವರಿಗೆ ಮೊದಲು, ಆಮೇಲೆ ಪ್ರಶಾಂತ್ ಮಠದ ಚೇತನ್ ಇಲ್ಲಿ ಕೋಟೆ ಬಗ್ಗೆ ನಾನು ಇಟ್ಟೋಡಿ ಸರಿ. ಪ್ರಶಾಂತ್ ಇವರು ಕೂಡ ಹಾಗೆ ಉಚಿತವಾಗಿ ಎಲ್ಲ ಸೇವೆ ಮಾಡ್ತಾರೆ ವ್ಯಾಪಾರ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಎರಡನೇ ಈ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಕಲಾವಿದರ ಮೇಲೆ ಹೀಗೆ ಅಂತ ಹೇಳ್ತಾ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳೊಂದಿಗೆ ನಾವು ನಿಮ್ಮ ಪ್ರೀತಿಯ ಶ್ರೇಯ ಸುಳ್ಯ. One, two, three. Okay. ಎಲ್ಲರಿಗೂ ನಮಸ್ಕಾರ. ತುಳುನಾಡ ವಾರ್ತೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಇಂದಿನ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಆಗಸ್ಟ್ 15, 1947 ನಮಗೆಲ್ಲರಿಗೂ ಕೂಡ ನೆನಪಿರುವಂತಹ ಆ ಒಂದು ದಿನ. ಸ್ವಾತಂತ್ರ್ಯ ದಿನಾಚರಣೆ ಎಂಬುವಂಥದ್ದು ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಒಂದು ದಿನದಲ್ಲಿ ನಮಗೆ ಸ್ವಾತಂತ್ರ್ಯವನ್ನ ಸಿಗ್ಬೇಕು, ನಾವೆಲ್ಲರೂ ಕೂಡ ಸ್ವತಂತ್ರವಾಗಿರ್ಬೇಕು ಅಂತ ಹೇಳಿ ಅದೆಷ್ಟೋ ನಾಯಕರು ಅವರ ಒಂದು ಜೀವನವನ್ನ
ನಾನು ನೋಡಿದ್ರೆ ಇರುವುದು ದಿಗಂಬರಜಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮತ್ತು ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ ಹೆಸರು ಗಾನವಿ ಪೂಜಾರಿ. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಾನು ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಗಾರ್ ಇಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಹೆಸರು ನವ್ಯ. ನಾನು ಬೆಳಗಾವಿ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರಾವ್ಯ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ರೇತ್ರಿ. ನಾನು ಎಲ್ಲಿಂದ ಬಂದಿದ್ದು? ಮನೆ, ಊರು ನಿಮ್ಮ ಊರು? ನಾನು ಬೇಲೂರಿನಿಂದಲೇ ಬಂದಿದ್ದೇನೆ. ನಿಮ್ಮ ಶಾಲೆ ಹೆಸರು? ನನ್ನ ಶಾಲೆ ಹೆಸರು ಬ್ರೈಟ್ ಹಾರೈಸನ್ ಇಂಟರ್ನ್ಯಾಷನಲ್ ಸ್ಕೂಲ್. ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ? ಎಷ್ಟನೇ ಕ್ಲಾಸ್ ನೀವು? ಎಷ್ಟನೇ ಸ್ಟ್ಯಾಂಡರ್ಡ್ ನೀವು? ಫಸ್ಟ್ ಸ್ಟ್ಯಾಂಡರ್ಡ್. ಸೂಪರ್. ನೆಕ್ಸ್ಟ್. ನನ್ನ ಹೆಸರು ಚಾತುರ್ಯ. ನಾನು ಟಿಕ್ಕಲಿಂದ ಬಂದಿದ್ದೇನೆ. ನನ್ನ ಶಾಲೆ ಎಸ್ಟಿಪೇಟೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಾನು 2ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ತ್ರಿಶಾಂತ್. ನಾನು ಎಲ್ಲಿಂದ ಬಂದಿರೋದು? ನಿಮ್ಮ ಊರಿನ ಹೆಸರು? ಫೈನಲ್. ನೀವು ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಾ? ಗುರುಕುಲದಲ್ಲಿ. ಎಷ್ಟನೇ ಕ್ಲಾಸು? UKG. ನಮ್ಮಲ್ಲಿ ಫುಲ್ ಎಲ್ಲ ನೀವು ಚಿಕ್ಕವರವರೆಲ್ಲ. ನಾನು ಕ್ವಶನ್ ಎಲ್ಲ ಕೇಳ್ತೇನೆ. ರೆಡಿ ಇದ್ದೀರಾ ನೀವು ಆನ್ಸರ್ ಕೊಡಲಿಕ್ಕೆ? ರೆಡಿ ಇದ್ದೀರಾ? ಅಂತ ಹೆದರಬೇಡಿ ಆಯ್ತಾ? ಸೂಪರ್. ಇವಾಗ ಎಲ್ಲರ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಾಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಕ್ವೆಶನ್ಸ್ ಎಲ್ಲ ಕೇಳ್ತೇನೆ. ಅಂದ್ರೆ ಈಸಿ ಸೈಡ್ ಅವರಿಗೆ ಸ್ವಲ್ಪ ಏನು ಕಷ್ಟದ ಕ್ವೆಶನ್ಸ್ ಎಲ್ಲ ಏನು ಕೇಳೋದಿಲ್ಲ, ಈಸಿದೆ ಕ್ವೆಶನ್ಸ್. ಇವರಿಗೆ ಸ್ವಲ್ಪ ಕಷ್ಟ, ಅಂದ್ರೆ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ. ಅದು ನಿಮಗೆ ತುಂಬ ಈಸಿ ಕ್ವೆಶನ್ ಕೇಳ್ತಾರೆ. ಯಾರಿಗೆ ಆನ್ಸರ್ ಕೊಟ್ಬಿಟ್ಟು ಅವ್ರು ಫಸ್ಟ್ ಕೈನ ಮೇಲೆ ಇಡ್ಬೇಕು. ಓಕೆನಾ? ಅವರಿಗೆ ಫಸ್ಟ್ ಚಾನ್ಸ್ ಕೊಡ್ತೇನೆ. ಲಾಸ್ಟ್ ಒಂದು ದೊಡ್ಡ ಗಿಫ್ಟ್ ಕೊಡ್ತೇನೆ ಹೋಗುವಾಗ. ಆಯ್ತಾ? ಯಾರು ಈ ಸೈಡ್ ಅಲ್ಲಿ ಹೋಗ್ಬಿಡಿ, ಈ ಸೈಡ್ ಅಲ್ಲಿ ಹೋಗ್ಬಿಡಿ. ಆಯ್ತಾ? ರೆಡಿ ಅಲ್ಲ ಎಲ್ಲರೂ? ಫಸ್ಟಿಗೆ ಇಲ್ಲಿ ನೀವು ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನೀವೆಲ್ಲ ಅದ್ಭುತವಾದ ಪ್ರತಿಭೆಗಳು, ಹೌದಲ್ವಾ? ಆದ್ರಿಂದ ನಿಮ್ಮೆಲ್ಲರ ಬಾಯಿಂದ ನಮ್ಮ ದೇಶಕ್ಕೆ ಹೋಗುವಂತ ಒಂದು ಹಾಡನ್ನ ಹಾಡಿಸುವಂತ ಆಸೆ ನನಗೆ. ಆದ್ರಿಂದ ನೀವೆಲ್ಲರೂ ಒಂದು ಹಾಡನ್ನ ಹಾಡುವುದು ಹೋಗ್ತಿದ್ದಾಗಿ ಹೋಗ್ಬೋದು. ಹೀಗೆ ಮೈಕ್ ಪಾಸ್ ಆಗ್ತಾ ಹೋಗ್ತದೆ. ಒಂದೊಂದು ಹಾಡನ್ನ ಮಾಡಿ. ಆಯ್ತಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಬ್ಬತ್. ನಾನು ಶ್ರೀ ದುರ್ಗಾ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕಟೀಲಿನಲ್ಲಿ 3ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ದೇಶದ 22 ಸಾಲುಗಳನ್ನು ಮಾತಾಡುತ್ತಿದ್ದೇನೆ. ನೀವು ಮಾತಾಡ್ತಿದ್ದೀರಾ? ಓಕೆ, ಬರೋಣ. ನೀವು ಕೂಡ ಯಾರಾದ್ರೂ ಸ್ಪೀಚ್ ಮಾಡ್ಬೇಕಂದ್ರೆ ಸ್ಪೀಚ್ ಮಾಡ್ಬೋದು, ಹಾಡು ಹೇಳ್ಬೇಕಂದ್ರೆ ಹಾಡು ಹೇಳ್ಬೋದು, ದೇಶದ ಬಗೆಗಿನ ಕಥೆ ಹೇಳಬೇಕು ಅಂತಿದ್ರೆ ಕಥೆಯನ್ನು ಹೇಳ್ಬೋದು. ಏನು ಯಾವ್ದು ಬೇಕಾಗ್ಬೋದು. ನನ್ನ ದೇಶ ನನ್ನ ಹೆಮ್ಮೆ ಎಂಬುದು ಕೇವಲ ಘೋಷಣೆ ಅಲ್ಲ, ಅದೊಂದು ಭಾವನೆ. ಪುರಾತನ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯ ತಾಣ. ನದಿಗಳು, ಪರ್ವತಗಳು, ಕಲೆ ಮತ್ತು ಭಾಷೆಗಳಿಂದ ಸಮೃದ್ಧವಾಗಿರುವ ಭಾರತ ಜಗತ್ತಿಗೆ ಶಾಂತಿ, ಯೋಗ ಮತ್ತು ಜ್ಞಾನವನ್ನು ನೀಡಿದ ಹೆಮ್ಮೆಯ ದೇಶ. ನನ್ನ ದೇಶ ಹೇಗಿದೆಂದರೆ, ಉತ್ತರದ ಉತ್ತುಂಗದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಗಾಢಶರದಿ, ಮೇಲೆ ಕಿರೀಟಾಪರಾಯದ ಹಿಮವರ್ಷ, ಕೆಳಗೆ ನೀಲ ಸೌಂದರ್ಯದ ಸ್ಪರ್ಶ. ಅದರ ಮಧ್ಯೆ ಬೆಳೆದು ನಿಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ವರ್ಷ. ಇಂದು ನಾನು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದೇನೆ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾಣಂಗಣ, ಹಸಿರಾಗಿ ಹಮನ್ನ ಕಣ ಹಾರಾಡುವ
ಮತ್ತೆ ಬಿಸಲಿಗಳು. ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲು ಇಚ್ಛಿಸುತ್ತಿದ್ದೇನೆ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಣ ಚಾಲುಕ್ಯ ಹೊಯ್ಸಳ ಭಂಡಾರ. ಗಂಗ ಕದಂಬ ರಾಷ್ಟ್ರಕೂಟ ಬಣ ಚಾಲುಕ್ಯ ಹೊಯ್ಸಳ ಭಂಡಾರ. ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಚಪ್ಪಾಳೆ. ಒಬ್ರೊಬ್ರು ಹಾಡಾಡಿದ ಮೇಲೂ ಒಬ್ರೊಬ್ರು ಮಾತಾಡಿದ ಮೇಲೂ ಕೂಡ ಕ್ಲಾಪ್ಸ್ ಹೊಡಿಬೇಕು, ಆಯ್ತಾ? ನೆಕ್ಸ್ಟ್ ನೀವು ಏನ್ ಮಾಡ್ತಿದ್ದೀರಾ? ಸಾಂಗ್ ಸ್ಪೀಚ್ ಏನ್ ಮಾಡ್ತಿದ್ದೀರಾ? ಸಾಂಗ್. ಎಸ್, ರೆಡಿ, ಸ್ಟಾರ್ಟ್. भारत प्यारा देश हमारा तन मन से परवारेंगे. भारत प्यारा देश हमारा तन मन से परवारेंगे. गंगा जिसका पानी बरती फल फूलों से लदी है धरती. गंगा जिसका पानी बरती फल फूलों से लदी है धरती. जिस धरती पर जन्म लिया है माता उसे पुकारेंगे. भारत प्यारा देश हमारा तन मन इस परवारेंगे. ससद पगद पग पगरि गरि सा. भारत प्यारा देश हमारा तन मन इस परवारेंगे. ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದೆ ನಮ್ಮ ಪುಟಾಣಿ ಗ್ರೂಪ್ ಹತ್ರ ಹೋಗ್ತಾ ಇದ್ದೇನೆ. ನೀವು ಸಾಂಗ್ ಆದ್ರೂ ಹೇಳಿ, ಕಥೆನಾದ್ರೂ ಹೇಳಿ, ಪರವಾಗಿಲ್ಲ. ಫುಲ್ ಹೇಳ್ಬೇಕು ಅಂತ ಹೇಳುದಿಲ್ಲ. ನಿಮಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳಿ, ಓಕೆನಾ? ಭಯ ಪಡೋದು ಬೇಡ, ತುಂಬಾ ಖುಷಿಯಾಗಿ ಮಾತಾಡ್ಬೇಕು ನನ್ನಂತ, ಆಯ್ತಾ? ಮತ್ತೆ ಒಬ್ಬರಾದ್ಮೇಲೆ ಅವರು ಮುಂದಾದ್ಮೇಲೆ ಕ್ಲಾಪ್ ಜೋರ್ ಹೊಡಿಬೇಕು, ಓಕೆ? ಅವಾಗ ನೀವು ಮಾತಾಡಿದ ಮೇಲೂ ಕೂಡ ಅವರು ನಿಮ್ಗೆ ಕ್ಲಾಪ್ ಹೊಡಿತಾರೆ ಅಲ್ವಾ? ಸ್ಟಾರ್ಟ್. ನನ್ನ ಹೆಸರು ಮಯೂರಿ. ನಾನು ಬಡಗೈತ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನೀಗ ದೇಶದ ಹಾಡನ್ನು ಹಾಡುತ್ತೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಲ್ಲಿ ಗುರು ಭಕ್ತ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂರು ಅನ್ನದಾತ. ತಪ್ಪು ಸರಿಯಾಗಿ ತಿಳಿಸೋ ಬುದ್ಧಿ ನಮ್ಮ ಚಿತ್ತ ಶಕ್ತಿ ಹಾಗೂ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ಇನಬೇಡ, ನಿನ್ನ ಸಾಧನೆಗೆಲ್ಲ ನೀನೇ ಕಾರಣ. ಪಾಠಶಾಲಾ ಪಾಠಶಾಲಾ. ಓ ಸೂಪರ್, ಬನ್ನಿ ಚಪ್ಪಾಳೆ. ಏನು ಹಾಡು ಹೇಳ್ತಿದ್ದೀರಾ? ಸ್ಟಾರ್ಟ್. ನನ್ನ ದೇಶ ನನ್ನ ಉಸಿರು ನನ್ನ ಪಾನ ಭಾರತ. ಶಾಂತಿ ಸಮಪಾಲ ವಿಶ್ವಕ್ಕೆಲ್ಲ ಭಾರತ. ಇಲ್ಲಿ ಒಮ್ಮೆ ಜನ್ಮ ಪಾಲಲು ಪುಣ್ಯವೂ ಧನ್ಯವೂ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಸೂಪರ್, ಬನ್ನಿ ಚಪ್ಪಾಳೆ. ಇಲ್ಲಿ ಎಲ್ಲಿಗಿಲ್ಲ, ನೀವು ಚಪ್ಪಾಳೆ ಇಡ್ಬೇಕು. ಸಾಂಗ? ಕಥೆನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿದ್ವಿನ್. ಇವತ್ತು ನಾನು ಜಾನಕಾಗೆ ಎಂಬ ಕಥೆನ ಹೇಳಲಿದ್ದೇನೆ. ಅದು ದೇಶದಲ್ಲಿ ನಡೆದ ಕಥೆ, ಅದಕ್ಕೆ ದೇಶದಲ್ಲಿ ತಪ್ಪಾಗಿಲ್ಲ, ಅದು ಅಡ್ಜಸ್ಟ್ ಆಗ್ತದೆ ಇವತ್ತು. ಹೇಳಿ.
ಪಕ್ಕದಲ್ಲಿ ಅದರಲ್ಲಿ ಕೂತಿರೋ ಹಾಗೆ ನೋಡ್ತಾ ಇತ್ತಂತೆ. ಅವಾಗ ಯೋಚನೆ ಮಾಡ್ತಂತೆ, ಹೇಗಾದ್ರೆ ಈ ರೊಟ್ಟಿನ ಕಿತ್ಕೊಳ್ಬೇಕಲ್ಲ ಅಂತ. ಅವಾಗ ಒಂದು ಹಾಗೆಗೆ ಒಂದು ಉಪಾಯ ಬರುತ್ತಂತೆ. ಅವತ್ತು ರಾಮ ಕಾಚೆ ತಿಂದಿದ್ಮೇಲೆ ಹಾಗೆ ಕುರ್ರಾರಿ ಬಂದು ಒಂದು ರೊಟ್ಟಿನ ಬಾಯಲ್ಲಿ ಕಚ್ಕೊಂಡು ಕುರ್ರಾರಿ ಹೋಗಿ ಒಂದು ಮರದ ಮೇಲೆ ಕುತ್ಕೊಳ್ಳುತ್ತೆ. ಅವಾಗ ಅಲ್ಲೇ ಪಕ್ಕದಲ್ಲಿ ನೋಡ್ತಿರೋ ನರಿ ಅವಾಗ ಆ ನರಿನ ಯೋಚನೆ ಮಾಡುತ್ತೆ, ಇದು ಹೇಗಾದ್ರೂ ಮಾಡಿ ಈ ಕಾಗೆ ಕೆಳಗಿರೋ ರೊಟ್ಟಿ ಕಿತ್ಕೊಳ್ಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಅವಾಗ ಒಂದು ಉಪಾಯ ಬರ್ತಂತೆ. ಅವಾಗ ಸೀದಾ ನರಿ ಆ ಕಾಗೆ ಹತ್ರ ಹೋಗಿ ಹೇಳುತ್ತಂತೆ, ಕಾಗಕ್ಕ ಕಾಗಕ್ಕ, ನಿಮ್ ಬಣ್ಣ ನೋದಷ್ಟು ಚಂದ, ನಿಮ್ ಕಟ್ಟ ನೋದಷ್ಟು ನೀವು ಒಂದೇ ಒಂದು ಹಾಡೆತ್ತಿ ಅಂತ ಹೇಳ್ತಂತೆ. ಅವಾಗ ಜಾಣ ಕಾಗೆ ರೊಟ್ಟಿನ ಕಾಲಲ್ಲಿ ಕಾಕ ಅಂತ ಹೋಗುತ್ತಂತೆ. ರೊಟ್ಟಿ ಸಿಕ್ಕ ನರಿ ಸಪ್ತ ಮೊರೆ ಹಾಕಿಕೊಂಡು ಸೀದಾ ಕಾಡುಗಳ ಹೋಗುತ್ತಂತೆ. ಈ ಕಥೆ ನೀತಿಯನ್ನು ಉಪಾಯವಾದ ಸೂಪರ್ ಸೂಪರ್. ಅವರು ಈಗ ನಮ್ಮ ಒಂದು ಮೋಹನನ್ನ ಕೊಟ್ಟಿದ್ದಾರೆ. ಅದು ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳಿಗೆ ಕೂಡ ಅದು ಅನುಗುಣವಾಗ್ತದೆ ಅಂತ ಇದ್ರ ಅರ್ಥ ಅಲ್ಲ? ಹೌದಲ್ಲ ಅಲ್ವಾ? ಹೌದು ಹೌದು ಹೌದು. ಎಸ್ ನೀವು ನೆಕ್ಸ್ಟ್ ಹಾಡ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥಕ. ಸೂಪರ್. ಹೇಗಿದ್ದೀರಾ ನೀವು? ಹಾಡಿದ್ದೀರಾ? ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಹಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಭಾರತ ದೇಶದ ಬಡವರ ಕಮ್ಮನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಮ್ಮನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಖ್ಯಾನಿ ನೀನಾಗು. ಭಾರತೀಯರ ಗೌರವ ಉತ್ಸವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಭೂಮಂಡಲದ ಹಾಹಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರ ಕೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನ್ನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತರ ನಾವು ನೀನಾಗು. ಎಲ್ಲರಿಗೂ
ಇವಾಗ ಕ್ವೆಶನ್ ಅನ್ನ ಸ್ಟಾರ್ಟ್ ಮಾಡುವಾಗ ಸಪರೇಟ್ ಕ್ವೆಶನ್ಸ್ ಕೇಳ್ತೇನೆ. ಈಚೆ ಟೀಮ್ ಅವರಿಗೊಂದು, ಈಚೆ ಟೀಮ್ ಅವರಿಗೊಂದು. ಯಾರಿಗೆ ಕ್ವೆಶನ್ಸ್ ಗೊತ್ತು ಅವರು ಫಸ್ಟ್ ಕೈ ರೈಸ್ ಮಾಡಿ ಅವರಿಗೆ ನಾನು ಕ್ವೆಶನ್ ಕೇಳ್ತೇನೆ. ಓಕೆನಾ? ಓಕೆ, ನಿಮ್ಮ ಪಾಯಿಂಟ್ಸ್ ಅನ್ನ ನೀವು ನೆನಪಿಟ್ಕೊಳ್ಳಿ. ಆಯ್ತಾ? ಈಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ನೀವು ಫಸ್ಟ್ ನೀವು ಕೈ ರೈಸ್ ಮಾಡಿದ್ದು. ಎಸ್, ಕರೆಕ್ಟ್ ಆನ್ಸರ್. ಇನ್ನೊಂದು ಮುಂದೆ ಕೂತವ್ರು ಯಾರು ಸಹಾಯ ಮಾಡ್ಲಿಕ್ಕಿಲ್ಲ. ಮತ್ತೆ ಬೇಕಾದ್ರೆ ಆಪ್ಷನ್ ಇದ್ರೆ ಯಾರು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಹೇಳುವ. ಬೆಲ್ಲ ಕುಸ್ಕುಸ್ ಮಾಡಿ ಕೇಳಿದ್ರು ಹೇಳ್ಬೋದು, ಇಲ್ಲದೆ ಹೆಲ್ಪ್ ಮಾಡುವಾಗಿಲ್ಲ. ಎಸ್, ನಿಮಗೊಂದು ಪಾಯಿಂಟ್ ಬಂತು. ನೆಕ್ಸ್ಟ್ ನಿಮಗೆ ನಮ್ಮ ರಾಷ್ಟ್ರಗೀತೆ ಯಾವುದು? ಯಾವುದು? ಈಗ ಒಂದು ನೀವು ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಯಾರು ಕೈ ರೈಸ್ ಮಾಡಿದ್ದಾರೆ ಅವರಿಗೆ ಚಾನ್ಸ್. ಎಸ್, ಸೂಪರ್. ನೀವು ಕೂಡ ಆನ್ಸರ್ ಹೇಳಿದ್ದೀರಾ, ಬಟ್ ಸೆಕೆಂಡ್ ಚಾನ್ಸ್ ಅವರಿಗೆ ಇತ್ತು, ಹಾಗೆ ಅವರಿಗೆ ಪಾಯಿಂಟ್ಸ್ ಇತ್ತು. ನಿಮಗೊಂದು ಪಾಯಿಂಟ್ಸ್, ಅವರಿಗೊಂದು ಪಾಯಿಂಟ್ಸ್. ಈಗ ನಿಮಗೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಚಕ್ರ ಇದೆ, ಅದರ ಹೆಸರು ಅಶೋಕ ಚಕ್ರ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ. ಆ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ? ಎಷ್ಟು? ಎಸ್, ಕರೆಕ್ಟ್. ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರು? ಯಾರು? ಕುವೆಂಪು ಅಲ್ಲ. ಹೆಸರಲ್ಲಿ ಬರಲಿಲ್ಲ. ಜನಗಣಮನಾತಿ ಬರ್ತದೆ ಅವರು. ಗಾಂಧೀಜಿ. ಗಾಂಧೀಜಿ. ಅದೇ ಕ್ವಶನ್ ಸೇಮ್. ಇಲ್ಲೆಲ್ಲರಿಗೂ ಗೊತ್ತಿರ್ತದೆ. ಒಟ್ಟಿಗೆ 3, 2, 1 ಸ್ಟಾರ್ಟ್. ಎಸ್, ಕರೆಕ್ಟ್. ಬನ್ನಿ ಚಪ್ಪಾಳೆ. ನನಗೆ ಇಲ್ಲಿ ಕ್ವೆಶನ್ ಕೇಳೋದಿದೆ, ಬೇಜಾರಾಗುದು ಏನಂದ್ರೆ ಒಬ್ರು ಬೇಗ ಇರ್ತಾರೆ, ಇನ್ನೊಬ್ರು ಸ್ವಲ್ಪ ಬೇಗ ಕೈ ಎತ್ತಿದ್ದಾರೆ. ಆನ್ಸರ್ ಎಲ್ಲರಿಗೂ ಗೊತ್ತಿರ್ತದೆ. ಟಫ್ ಕ್ವಶನ್ ಕೇಳಲಿಕ್ಕೆ ನನಗೂ ಭಯ ಆಗಿದೆ, ನನಗೂ ಒಂದೊಂದರ ಆನ್ಸರ್ ಗೊತ್ತಿರೋದಿಲ್ಲ. ಈಗ ಈಸಿ ಕ್ವಶನ್ ನಿಮಗೆ ಆಯ್ತಲ್ಲ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಒಟ್ಟಿಗೆ 3, 2, 1 ಸ್ಟಾರ್ಟ್. ಹುಳಿ. ಹುಳಿ ಅಲ್ಲ, ಹುಳಿ. ಹುಳಿ, ಎಸ್, ಕರೆಕ್ಟ್. ಸೂಪರ್. ನೆಕ್ಸ್ಟ್ ನಿಮಗೆ ಭಾರತದ ರಾಷ್ಟ್ರೀಯ ಮರ ಯಾವುದು? ಆಲದ ಮರ. ನಮ್ಮ ಭಾರತ ರಾಷ್ಟ್ರದ ಹಣ್ಣು ಯಾವುದು? ಮಾವಿನ ಹಣ್ಣು, ಕರೆಕ್ಟ್. ನಮ್ಮ ಭಾರತದ ರಾಷ್ಟ್ರೀಯ ಮರ ಯಾವುದು? ನನಗೆ ಕನ್ಫ್ಯೂಸ್ ಆಗ್ತುಂಟು. ವಂದೇ ಮಾತರವನ್ನ ಬರೆದವರು ಯಾರು? ಬನ್ನಿ ಚಪ್ಪಾಳೆ. ಅದು ಗೊತ್ತಿರ್ತದೆ, ಬಟ್ ಇಂಡಿಪೆಂಡೆನ್ಸ್ ಡೇಗೆ ಮೊದಲೇ ಸ್ಕೂಲಲ್ಲಿ ಕಾಂಪಿಟೇಷನ್ ಉಂಟು ಅಂತ ಹೇಳಿದ್ರು, ರೆಡಿ ಆಗಿರ್ತಾರೆ. ಆದ್ರೆ ಇದು ಇಂಡಿಪೆಂಡೆನ್ಸ್ ಡೇ ಮೊದಲೇ ಪ್ರೋಗ್ರಾಮ್ ಆಗ್ತಾ ಇದೆಯಲ್ಲ, ಹಾಗೆ ಸ್ವಲ್ಪ ರೆಡಿ ಆಗಿ ಸ್ವಲ್ಪ ಲೇಟ್ ಕ್ಲಾಶ್ ಆಗ್ತದೆ ಅಷ್ಟೇ. ಆದ್ರೂ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಅದು. ನೆಕ್ಸ್ಟ್ ಯಾವ ಕ್ವಶನ್ ಹೇಳುದು? ಎಲ್ಲ ಈಸಿ ಎಲ್ಲ ಹೇಳ್ತೀವಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಕರೆಕ್ಟ್. ಇನ್ನು ನೀವು ಎಂತ ಗೊತ್ತಾ, ಕೈ ನೆಚ್ಚಿಬಿಡಿ, ಗೊತ್ತಿದ್ರೆ ಹೇಳಿಬಿಡಿ. ನೀವು ಕೈ ನೆಚ್ಚೋದು ಲೇಟ್ ಆದ್ರೆ ಸುಮ್ಮನೆ ಆಗ್ತದೆ. ನಿಮಗೆ ನೀವು ಪಾಯಿಂಟ್ಸ್ ಎಷ್ಟು ಎಲ್ಲ ಉಂಟಾ? ಪಾಯಿಂಟ್ಸ್ ಎಷ್ಟು ಕೊಡೋದಿದ್ರೆ ಎಲ್ಲ ಉಂಟಾ? ಗೊತ್ತಿಲ್ಲ, ಪರವಾಗಿಲ್ಲ.
ನಮ್ಮ ರಾಷ್ಟ್ರ ಧ್ವಜದ ಹೆಸರು ಏನು? ಎರಡು ಕರೆಕ್ಟ್ ಆನ್ಸರ್. ತಿರಂಗ ಅಂತಾನು ಹೇಳ್ತಾರೆ, ತ್ರಿವರ್ಣ ಧ್ವಜ ಅಂತಾನು ಹೇಳ್ತಾರೆ. ನಿಮಗೆ ನಮ್ಮ ದೇಶದ ರಾಜಧಾನಿ ಯಾವುದು? ಇಷ್ಟು ಕ್ವೆಶನ್ ಸಾಕು. ಇವಾಗ ನೀವೆಲ್ಲರೂ ಕೂಡ ಸಾಂಗ್ ಕೇಳಿದ್ರಿ, ಮಾತನಾಡಿದ್ರಿ. ಆಗ ನನಗೆ ಸ್ವಲ್ಪ ಆಸೆ ಇತ್ತು, ನಾನು ಏನಾದ್ರು ಸ್ವಲ್ಪ ಮಾತಾಡ್ತೇನೆ ಅಂತ. ಅದನ್ನ ಮಾತಾಡಿದ ನೀವೆಲ್ಲ ಕೇಳ್ತೀರಾ? ಓಕೆನಾ? ನಮ್ಮ ದೇಶದ ಸ್ವತಂತ್ರ ಎಂಬುವಂಥದ್ದು ಕೇವಲ ಒಂದು ಬಂಧನದಿಂದ ಬಿಡುಗಡೆ ಮಾಡುವಂಥದ್ದಲ್ಲ. ನಮ್ಮ ಸ್ವತಂತ್ರ ಅಂತ ಹೇಳುವಂಥದ್ದು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಾವು ಮಾಡಿಕೊಂಡು ನಮ್ಮ ದೇಶಕ್ಕೆ ನಾವು ಎಷ್ಟಾಗ್ತದೆ ಅಷ್ಟು ಸಹಾಯವನ್ನ ಮಾಡಿ ನಮ್ಮ ದೇಶವನ್ನ ಇತರ ದೇಶದವರು ನೋಡಿ ಹೊಗಳುವ ಹಾಗೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವಿವತ್ತು ಕುಳಿತುಕೊಂಡು ಇಲ್ಲಿ ಖುಷಿ ಖುಷಿಯಾಗಿದ್ದೇವೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅದೆಷ್ಟೋ ನಮ್ಮ ಹೋರಾಟಗಾರರು ಅವರ ರಕ್ತವನ್ನ ಸುರಿಸಿ ಅವರ ಖುಷಿ ಸಂತೋಷವನ್ನೆಲ್ಲವನ್ನು ಕೂಡ ಪಣಕ್ಕಿಟ್ಟು ಇಂದು ಈ ದೇಶದಲ್ಲಿ ಆ ಸ್ವತಂತ್ರ ಎಂಬುವಂತಹ ಪದ ಉಸಿರಾಡುವ ಹಾಗೆ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಯಾವುದೇ ನ್ಯೂಸ್ ಚಾನೆಲ್ ಅಲ್ಲಿ ಯಾವ್ದು ನೋಡ್ತೇವೆ, ನಮ್ಗೆ ಸ್ವತಂತ್ರ ಇದೆ, ನಾವು ಏನು ಬೇಕಾದ್ರೂ ಮಾಡ್ತೇವೆ ಅಂತ. ಆದ್ರೆ ಆ ಸ್ವತಂತ್ರ ಬಗ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ನಮ್ಮ ಹಿರಿಯರಿಗೆ ಮಾತ್ರ ಗೊತ್ತಿರುವಂತದ್ದು. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮತ್ತು ಕೂಡ ಹಲವಾರು ಒಂದು ನ್ಯೂಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ರೋಡ್ ನಲ್ಲಿ ಒಂದು ಬ್ಯಾನರ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ನಶ ಮುಕ್ತ ಯುವ ಅಂತ. ಆದ್ರೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಎಲ್ಲರಿಗೂ ನಾನು ಹೇಳ್ತಿರುವುದು ಒಂದೇ, ನಾವು ಹೇಳ್ತೇವೆ ನಮ್ಮ ದೇಶದ ಯುವಕರ ಕೈಯಲ್ಲಿ ನಮ್ಮ ದೇಶದ ಒಂದು ಪ್ರಗತಿ ಇದೆ ಅಂತ. ಆದ್ರೆ ಮೊದಲನೇದಾಗಿ ನೋಡ್ಬೇಕು, ನಮ್ಮ ದೇಶದ ಯುವಕರ ಕೈಯಲ್ಲಿ ಪುಸ್ತಕ ಇದೆಯಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅಂತ. ಇವತ್ತು ಬಂದಿರುವಂತಹ ಎಲ್ಲ ಪ್ರತಿಭೆಗಳನ್ನು ನೀವು ನೋಡೋದಾದ್ರೆ ಬೇರೆ ಅದೆಷ್ಟೋ ಮಕ್ಕಳು ನಾವು ನೋಡ್ಬೋದು, ಓದ್ತಾರೆ, ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ, ಟಿವಿ ನೋಡ್ತಾರೆ, ಅವರಷ್ಟೇ ಒಂದು ಜಾಯಿನ್ ಮಾಡಿರ್ತಾರೆ. ಆದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳು ಓದ್ತಾರೆ, ಓದು ಮುಗಿದ್ರೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬರ್ತಾರೆ, ಅದಕ್ಕೋಸ್ಕರ ನೃತ್ಯ ಪ್ರದರ್ಶನವನ್ನ ಕಲಿತಾರೆ, ಹಾಡುಗಳನ್ನ ಕಲಿತಾರೆ. ಮೊಬೈಲ್ ಯೂಸ್ ಮಾಡಿದ್ರು ಅವರ ಪ್ರತಿಭೆಯನ್ನ ಬೇರೆಯವರಿಗೆ ಪ್ರದರ್ಶಿಸುವಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ. ಆದ್ರಿಂದ ಆದಷ್ಟು ನಾವು ಈಗ ನಮ್ಮ ದೇಶವು ಒಂದು ಬದಲಾಗಬೇಕು ಅಂತ ನಾವೆಲ್ಲ 10-20 ಸಲ ಹೇಳ್ತೇವೆ. ಆದ್ರೆ ಆ ಬದಲಾವಣೆ ನಮ್ಮಿಂದ ಫಸ್ಟ್ ಶುರುವಾದ್ರೆ ನಮ್ಮಿಂದ, ತದನಂತರ ನಮ್ಮ ಮನೆಯವರಿಂದ, ತದನಂತರ ನಮ್ಮ ಗ್ರಾಮದಿಂದ, ಕೊನೆಯದಾಗಿ ನಮ್ಮ ದೇಶವೇ ಬದಲಾಗುವಂಥದ್ದು ಅಲ್ವಾ? ಆದ್ರಿಂದ ನಾನು ಏನೇ ಸಾಧನೆ ಮಾಡಿದ್ರು ಮುಂದಕ್ಕೆ ನನ್ನ ಮನೆಯವರಿಗೆ, ನನ್ನ ದೇಶಕ್ಕೆ ಹೆಸರು ಬರುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಇವತ್ತೊಂದು ಮಾತನ್ನ ತಗೊಳ್ಳೋಣ. ಹಾಗೆ ಈ ಒಂದು ಸೆಲೆಬ್ರೇಷನ್ ಅಂತ ಹೇಳುವಂಥದ್ದು ನನ್ನ ಭಾರತ ನನ್ನ ಹೆಮ್ಮೆ ಅಂತ ಹೇಳುವಂಥದ್ದು ಅದು ಒಂದು ದಿವಸದ ಮಾತ್ರ ಹೋಗಬೇಡ. ಹಾಗೆ ಅದರ ಜೊತೆಗೆ ಆದಷ್ಟು ಕಸ ಹಾಕುವುದನ್ನ ನಾವು ಹೇಳ್ತೇವೆ. ನಮ್ಮ ದೇಶ ಹೀಗುಂಟು, ನಮ್ಮ ದುಬೈ ನೋಡಿ ಎಷ್ಟು ಕ್ಲೀನ್ ಉಂಟು, ಅಲ್ಲಿ ಕಸ ಹಾಕಿದ್ರೆ ಬಿಡುವುದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳುವವರು ನೆಕ್ಸ್ಟ್ ಮಿನಿಟ್ ಅಲ್ಲಿ ಕಸವನ್ನ ಬಿಸಾಕ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ನಾವು ನಮ್ಮ ದೇಶ ಸರಿಯಾಗಬೇಕು ಅಂತ ಹೇಳುವ ಮೊದಲು ನಾವು ಇಷ್ಟು ಸರಿ ಇಟ್ಕೊಳ್ತಾ ಇದ್ದೇವೆ ಅಂತ ಹೇಳುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಆದ್ರಿಂದ ಎಲ್ಲ ಪ್ರಗತಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ನಾವು ಕೈ ಜೋಡಿಸಿಕೊಳ್ಳೋಣ ಅಂತ ಹೇಳ್ತಾ, ಆದಷ್ಟು ನಾವು ನಮ್ಮ ದೇಶದ ಬಗ್ಗೆ ಬೇರೆಯವರ ಮುಂದೆ ಬೇರೆಯವರ ದೇಶವನ್ನ ಹೊಗಳುವುದರ ಬದಲು ಆದಷ್ಟು ನಮ್ಮ ದೇಶವನ್ನ ನಾವು ಹೊಗಳುಕೊಳ್ಳೋಣ. ಹಾಗೆ ನಮ್ಮ ದೇಶವನ್ನ ಉನ್ನತವಾದಂತ ವೇದಿಕೆಗೆ ತಗೊಂಡು ಹೋಗೋಣ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮುಂದೆಲ್ಲರೂ ನೀವು ಇನ್ನೊಂದು ಸಾಧನೆಯನ್ನ ಮಾಡ್ತೀರಿ, ಆವಾಗ ನೀವು ರೆಪ್ರೆಸೆಂಟ್ ಮಾಡುವಂಥದ್ದು ನಮ್ಮ ಭಾರತವನ್ನ ಅಂತ ಹೇಳುವಂಥದ್ದು ಇರಲಿ ಮನಸ್ಸಲ್ಲಿ. ಆದ್ರಿಂದ ಇಷ್ಟೊಂದು ನೀವೆಲ್ಲರೂ ಕೂಡ ನಾನು ನಿಮಗೆ ಕ್ವೆಶನ್ಸ್ ಕೇಳಿದೆ, ನೀವೆಲ್ಲರೂ ಆನ್ಸರ್ ಹೇಳಿದ್ರಿ. ಎಷ್ಟು ಚೆನ್ನಾಗಿ ನಮ್ಮ ಒಂದು ಧ್ವಜವನ್ನ ಹಿಡ್ಕೊಂಡು ಆ ಒಂದು ಅಂಥದ್ದೇ ಬಣ್ಣದ ಒಂದು ಡ್ರೆಸ್ಸಸ್ ಗಳನ್ನೆಲ್ಲ ಹಾಕೊಂಡು ಬಂದ್ರೆ ನಿಮಗೆಲ್ಲ ಖುಷಿ ಆಯ್ತಾ? ಇವತ್ತು ಖುಷಿ ಆಯ್ತಾ? ಎಸ್. ಹಾಗಾದ್ರೆ ಏನಾದ್ರು ಮಾತಾಡ್ಲಿಕ್ಕೆ ಯಾರಿಗಾದ್ರು ಈ ಪ್ರೋಗ್ರಾಮ್ ಹೇಗೆ ಆಯ್ತು ಅಂತ ಖುಷಿ ಆಯ್ತಾ ನಿಮ್ಗೆಲ್ಲ? ಇದು ಆಪರ್ಚುನಿಟಿ ಕೊಟ್ಟದ್ದು ಯಾರು ನಿಮಗೆ? ಪದ್ಮಶ್ರೀ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟದ್ದು ಯಾರು? ಎಸ್, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಆದ್ರಿಂದ ಇವತ್ತಿನ ಈ ಒಂದು ಸ್ವತಂತ್ರ ದಿನಾಚರಣೆಯ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮ್ಮ ಪ್ರತಿಭೆಗಳಿಗೆ ನೀಡಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಂತ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ತುಳುನಾಡು ವಾರ್ತೆಯ ಸಮಸ್ತ ತಂಡದ ಸರ್ವ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಹೃದಯ
ಈ ಲಿಂಕನ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಯ, ಅಭಿಮಾನದ, ಗೌರವದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಎಲ್ಲ ಪ್ರತಿಭೆಗಳು ಕೂತಿದ್ದಾರೆ, ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಪದ್ಮಶ್ರೀ ಭಟ್ ಮೇಡಮ್ ಅವರು ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡ. ಅಷ್ಟೇ ಅಲ್ಲದೆ ಇವು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದವರಿಗೆ ಈ ಪ್ರದರ್ಶನವನ್ನ ನೀಡುವುದನ್ನ ರೆಕಾರ್ಡ್ ಮಾಡಿ ಅದೆಷ್ಟೋ ಜನರಿಗೆ ತಲುಪಿಸ್ತಾ ಇರುವಂತದ್ದು ನಮ್ಮ ತುಳುನಾಡ ವಾರ್ತೆಯವರು. ಆದ್ದರಿಂದ ತುಳುನಾಡ ವಾರ್ತೆಗೆ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾವು ನಿಮ್ಮ ಶ್ರೇಯಾ ಸುಳ್ಯ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ, ಅಭಿಮಾನದ, ಗೌರವದ ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ವಿಡಿಯೋ ಹೇಗೆ ಅಡ್ಡನ ಸೋನು? ಸ್ಟ್ರೈಟ್